ನಮಸ್ತೆ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇಂದು ಆರಿಸಿಕೊಂಡಂಥ ವಿಷಯ ಜೀವಜಲ ರಕ್ಷಣೆ. ಜೀವಜಲ ನೀರು ಇಂದಿನ ಕಾಲದಲ್ಲಿ ಕೋಟಿ ಕೊಟ್ಟರು ಬರೋದಿಲ್ಲ ಅಂತ ಹೇಳ್ತಾರೆ. ತುಂಬ ನೀರಿನ ಮಹತ್ವ ಎಲ್ರಿಗೂ ತಿಳಿದಿದೆ. ಯಾಕಂತ ಹೇಳಿದರೆ ಈ ಬಾರಿಯ ಬೇಸಿಗೆ ಕಾಲದಲ್ಲಿ ರಾಜ್ಯ ಆಗ್ಬೋದು, ಕರಾವಳಿಯಲ್ಲಿ ನಾವು ಕಂಡು ಕೇರಳದಂತಹ ಒಂದು ಬರಗಾಲಕ್ಕೆ ಜಲಕ್ಷಾಮವನ್ನು ಕಂಡೆವು. ಆದರೂ ಕೂಡ ಮಳೆಗಾಲ ಪ್ರಾರಂಭವಾಗಿದೆ, ಸಾಕಷ್ಟು ಮಳೆ ಬರ್ತಾ ಇಲ್ಲ. ಇಂದಿಗೂ ಕೂಡ ನಾವು ನೀರಿನ ತೊಂದರೆಯನ್ನು ಕರಾವಳಿಗರು ಪಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾವು ಇತ್ತೀಚೆಗೆ ನಾವು ಗಮನಿಸುವುದಾದರೆ ನಾವು ಕೇಳಂಥದ್ದು ಎಲ್ಲೋ ಒಂದು ಕಂಡನ್ನು ವಾಟರ್ ರೀಚಾರ್ಜ್. ಏನಿದು ವಾಟರ್ ರೀಚಾರ್ಜ್? ಮುಂಚೆ ನಾವು ಇಂಗು ಗುಂಡಿಗಳು ಕೇಳಿದ್ದೆವು, ಮಳೆ ನೀರಿನ ಕೊಯ್ಲು ಅಂತ ನೋಡಿದ್ದೆವು. ಈಗ ವಾಟರ್ ರೀಚಾರ್ಜ್ ಅಂತ ಮಾಡ್ತಿದ್ದಾರೆ. ಏನಿದು ವಾಟರ್ ರೀಚಾರ್ಜ್ ಅಂತ? ಈ ವಾಟರ್ ರೀಚಾರ್ಜ್ ಅಂತ ಹೇಳಿಕೊಂಡು ಕರ್ನಾಟಕದಲ್ಲಿ, ರಾಜ್ಯದಲ್ಲಿ ಅಥವಾ ಹೊರ ರಾಜ್ಯದಲ್ಲಿಂತಹ ಸಾಕಷ್ಟು ಹೆಸರಾಗಿದ್ದು ಈ ಜಲಕ್ರಾಂತಿಯಲ್ಲಿ ಭಗೀರಥ ಅಂತ ಹೇಳಿ ಸಾಕಷ್ಟು ಈ ನೀರಿನ ಜಲಕ್ಷಾಮವನ್ನು ನೀಗಿಸುವುದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮನಮಾತಾದಂತಹ ಡಾಕ್ಟರ್ NG ದೇವರಾಜ್ ರೆಡ್ಡಿಯವರು ಜಲತಜ್ಞರು ಹಾಗೂ ಮಳೆ ಕೊಯ್ಲಿನ ತಜ್ಞರು. ಇವರು ನಮ್ಮೊಂದಿಗೆ ಈ ಹೊತ್ತಿನಲ್ಲಿ ನನ್ನ ಸ್ಟುಡಿಯೋದಲ್ಲಿದ್ದಾರೆ. ಅವರು ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಸರ್, ನಿಮಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರಿಗೆ ನಾವು ನಿಮ್ಮ ಬಗ್ಗೆ ಹೇಳುವುದಾದರೆ ಸಾಕಷ್ಟು ರಾಜ್ಯದಲ್ಲಿರೋರ್ಬೋದು, ಹೊರ ರಾಜ್ಯಗಳವರು ಸಾಕಷ್ಟು ಇದ್ದರು ಒಂದು ಪ್ರಯಾಣ ಮಾಡಿದ್ರು. ಅಲ್ಲೆಲ್ಲಿ ಯಾರಿಗೆ ಜಲಕ್ಷಾಮ ಇಲ್ಲಿ ತೊಂದರೆ ಆಗ್ತದೆ ಆಗ ಜನರಿಗೆ ಅರಿವಾಗದ್ದು ನೆನಪಿಗೆ ಬರೋದು ತಮ್ಮ ಹೆಸರು. ಈ ವೃತ್ತಿಯನ್ನು 30-32 ವರ್ಷಗಳಿಂದಲೇ ಈ ವೃತ್ತಿಯಲ್ಲಿ ಈ ಫೀಲ್ಡಲ್ಲಿ ತೊಡಗಿಸಿಕೊಂಡದಂತೇಳಿ ನಮಗೆ ತುಂಬ ಖುಷಿ ಆಗ್ತಿದೆ ಸರ್. ಮೊದಲಿನಾಗಿ ನಿಮಗೆ ನಾನು ಹೇಳೋದಾದ್ರೆ ಸರ್, ವಾಟರ್ ರೀಚಾರ್ಜ್ ಏನಿದು ವಾಟರ್ ರೀಚಾರ್ಜ್? ಯಾಕಂತ ಹೇಳಿದರೆ ನಾವು ಮೊಬೈಲ್ ರೀಚಾರ್ಜ್ ಮಾಡ್ಕೊಂಡು ನೋಡಿದ್ದೇವೆ, ಬ್ಯಾಟ್ರಿ ರೀಚಾರ್ಜ್ ಮಾಡೋದನ್ನು ನೋಡಿದ್ದೇವೆ. ಏನಿದ್ದಪ್ಪ ವಾಟರ್ ರೀಚಾರ್ಜ್, ಬೋರ್ವೆಲ್ ರೀಚಾರ್ಜ್, ವೆಲ್ ರೀಚಾರ್ಜ್ ಏನಿದು ಹೊಸ ಪದ? ಎಲ್ಲ ಸಮಸ್ತ ಸ್ಪಂದನ ಟಿವಿಯ ಎಲ್ಲ ವೀಕ್ಷಕರಿಗೆ ಒಂದು ನಮಸ್ಕಾರಗಳು. ರೀಚಾರ್ಜ್ ಹೇಳಲಿಕ್ಕಿಂತ ಮೊದಲು ನನ್ನ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಪ್ರೊಫೆಷನಲಿ ಒಬ್ಬ ಅಂತರ್ಜಲ ಸಂಶೋಧಕನಾಗಿ ಕೆಲಸ ಮಾಡಿದೆ. ಅಂತರ್ಜಲ ಸಂಶೋಧಕ. ನಾನು ಓದಿದ್ದು ಭೂಗರ್ಭಶಾಸ್ತ್ರ. ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ 6ನೇ ರ್ಯಾಂಕ್ ಪಡೆದ್ರು. ಯಾವುದೂ ಸರ್ಕಾರಿ ನೌಕರಿಗೆ ಹೋಗದೆ ಸುಮಾರು 32 ವರ್ಷಗಳ ಕಾಲ ಅಂತರ್ಜಲ ಸಂಶೋಧನೆ ವೈಜ್ಞಾನಿಕವಾಗಿ, ಯಾಕಂದರೆ ಈ ಕರಾವಳಿ ಭಾಗದಲ್ಲಿ ಇವತ್ತಿನ ಸಮಸ್ಯೆ ನೋಡ್ತಾ ಇದ್ದೀವಲ್ಲ, ನಾನು ವೈಜ್ಞಾನಿಕವಾಗಿ ಭೂಮಿಯಲ್ಲಿ ಎಲ್ಲಿ ನೀರಿದೆ ಅಂತ ಹೇಳಿ ಪತ್ತೆ ಮಾಡುವಂಥ ಕೆಲಸವನ್ನ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಇಟ್ಕೊಂಡು ಜಿಯೋಫಿಸಿಕಲ್ ಎಲೆಕ್ಟ್ರಾನಿಕ್ ಸರ್ವೆ ಅಂತ ಮಾಡಿ ಇಲ್ಲಿ ಬಾವಿ ತೆಗಿರಿ, ಇಲ್ಲಿ ಬೋರ್ವೆಲ್ ತೆಗಿರಿ ಅನ್ನೋ ಒಂದು ಕೆಲಸವನ್ನು ಮಾಡಿ ಸಾಕಷ್ಟು ನೀರು ಬರುತ್ತೆ. 87ನೇ ಇಸ್ವಿಯಿಂದ ಇಲ್ಲಿವರೆಗೆ ನಾನು ಎಷ್ಟು ಕೊಳವೆ ಬಾವಿ ತೆಗೆಸಿದ್ದೇನೆ ಅಂದರೆ 25,000ಕ್ಕೂ ಹೆಚ್ಚು ಬೋರ್ವೆಲ್ ತೆಗೆಸಿದ್ದೇನೆ. 25,000ಕ್ಕೂ ಹೆಚ್ಚು. ಅದು ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಈ ಥರ ಎಲ್ಲ ರಾಜ್ಯಗಳಲ್ಲೂ ಸುತ್ತಾಡಿದೆ. ನನ್ನ ಸಕ್ಸಸ್ ರೇಟ್ ಚೆನ್ನಾಗಿರೋದಕ್ಕೆ ಜನಗಳು ನನ್ನ ಇಷ್ಟಪಡ್ತಾ ಇದ್ರು. ದೇವರಾಜ ರೆಡ್ಡಿ ಅವರು ಬಂದರೆ ನೀರು ಸಿಕ್ಕುತ್ತೆ ಅನ್ನೋ ಒಂದು ಮನೋಭಾವ, ನಿಮ್ಮ ಮೇಲೆ ನಂಬಿಕೆ. ಆ ನಂಬಿಕೆಯಲ್ಲಿ ನನ್ನ ಉರುಪು ಇನ್ನೂ ಡಬಲ್ ಆಗ್ತಾ ಇತ್ತು. ಜನರಿಗೆ ಒಳ್ಳೇದು ಮಾಡಬೇಕು, ಇಷ್ಟೆಲ್ಲ ಹಸಿರಾಗ್ಲಿಕ್ಕೆ ನಾನೇ ಕಾರಣ, ಈ ಕುಡಿದ ನೀರು ಸಿಗ್ಲಿಕ್ಕೆ ಕಾರಣ ಅನ್ನೋ ಒಂದು ನೆಪದಲ್ಲಿ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ತರ್ತಾ ಇದೆ. ನೀವು ಸೆಲ್ ಫೋನ್ ಹಿಂಗೆ ಹೊಸ ಟೆಕ್ನಾಲಜಿ ಬಂದ ತಕ್ಷಣ ಬದಲಿ ಚೇಂಜ್ ಮಾಡ್ತಾ ಹೋಗ್ತಿಲ್ಲ. ನಾನು ಎಕ್ವಿಪ್ಮೆಂಟ್ಸ್ ಅನ್ನು ಎವ್ರಿ ಇಯರ್ ಅಪ್ಡೇಟ್ ಮಾಡ್ತಾ ಇದ್ದೆ. ಆ ನೆಪದಲ್ಲಿ ನಾನು ಒಂಥರ ಯುದ್ಧಕ್ಕೆ ಸೈನ್ಯ ನಿಲ್ತಾನಲ್ಲ, ಜಲ ತೆಗಿಲಿಕ್ಕೆ ನಾನು ಸೈನಿಕನಾಗಿ ನಿಂತಿದ್ದೆ. ಇಷ್ಟು 25,000 ಕೊಳವೆ ಬಾವಿಗಳು ತೆಗೆದಾದ್ಮೇಲೆ ಒಂದು ಕಡೆ ನನಗೆ ಜ್ಞಾನೋದಯ ಆಯಿತು. ನಾನು ಇಷ್ಟು ನೀರು ತೆಗಿತಾ ಇದ್ದೇನೆ, ಬೋರ್ವೆಲಿಂದ ಬರ್ತಾ ಇದೆ, ಬಂದಂಥ ಕೊಳವೆ ಬಾವಿಗಳಲ್ಲಿ 5 ಇಂಚ್ ಬಂತು, 6 ಇಂಚ್ ಬಂತು ಅಂತ ಖುಷಿ ಪಡುವಂಥ ಸಂದರ್ಭದಲ್ಲಿ ಕೆಲವು ರೈತರು ಹೇಳ್ತಾ ಇದ್ರು, 1 ವಾರದಲ್ಲೇ ನೀರು ನಿಂತೋಯ್ತು, 5 ಇಂಚ್ ಬಂದಂಥ ಬೋರ್ವೆಲ್ 1 ವಾರದಲ್ಲೇ ಡ್ರೈ ಆಗುತ್ತೆ ಅಂತಂದ್ರೆ ನನಗೆ ಫೀಲಿಂಗ್ ಅನ್ನೋದು ಸ್ಟಾರ್ಟ್ ಆಯಿತು. ಅಂದರೆ 5 ಇಂಚು ನೀರು ಕೊಳವೆ ಬಾವಿ, ಬೋರ್ವೆಲ್ ಕೊರೆಯುವಾಗ ನೀರು ಚಿಮ್ಮಿರುವಂತ ಕೊಳವೆ ಬಾವಿ ಬತ್ತಾ ಹೋಗುತ್ತೆ. ಈ ತರ ಸಂಖ್ಯೆ ನೋಡಿದ್ರೆ 100ಕ್ಕೆ 10% ಕೊಳವೆ ಬಾವಿಗಳು ಕಣ್ಣು ಮುಂದೆನೆ ಕೆಲವೇ ದಿನಗಳಲ್ಲಿ ಬರಿದಾಗುವಂಥದ್ದು. ನನಗನ್ನಿಸ್ತು ಭೂಗರ್ಭದಲ್ಲಿ ಇರುವಂತ ನೀರು ಖಾಲಿ ಆಗ್ತಾ ಇದೆ, ಭೂಗರ್ಭ ಬರಿದಾಗ್ತಾ ಇದೆ ಅನ್ನೋ ಒಂದು ಕಲ್ಪನೆ ನನ್ನಲ್ಲಿ ಬಂತು. ನನಗೆ ಬಂದಾದ ಕೂಡಲೇ ನನಗೆ ಗೊತ್ತಾಯ್ತು, ಈ ಪ್ರೊಫೆಷನ್ ಜನಗಳನ್ನ ತುಂಬ ದಿಕ್ಕು ತಪ್ಪಿಸೋ ಕೆಲಸ ಭೂಮಿಯಿಂದ ನೀರು ತೆಗೆಯುವಂಥದ್ದು ಹೇಳಿ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟು ಇನ್ನು ನಾನು ಭಗೀರಥನಲ್ಲ, ನೀರು ತೆಗೆಯುವಂಥ ಕೆಲಸ ನಾನು ಮಾಡೋದಿಲ್ಲ, ಇನ್ಮೇಲೆ ನನಗೆ ಗುಡ್ ಬೈ ಹೇಳ್ತೀನಿ ಅಂತ ಹೇಳಿ ಒಂದು ಪ್ರಮಾಣ ಓದ್ ತಗೊಂಡೆ ನಾನು. ಇಡೀ ಸ್ವಾಮಿ ಈಗ ನೀವು ಈಗ ಅಂತರ್ಜಲ ತಜ್ಞ ಅಂತ ಹೇಳಿ ಮಾಧ್ಯಮದಲ್ಲಿ ಯಾರಾದ್ರೂ ನನ್ನ ದಯಮಾಡಿ ಆ ನಿಟ್ಟಿನಲ್ಲಿ ನನ್ನ ನೋಡ್ಬೇಡಿ. ನಾನು ಏನಿದ್ರು ನೀರನ್ನ ಅದೇ ಬತ್ತಿ ಹೋಗಿರೋ ಬೋರ್ವೆಲ್ಗಳಿಗೆ ಮತ್ತೆ ಮಳೆ ನೀರನ್ನು ತುಂಬಿ ಮತ್ತೆ ಪುನಶ್ಚೇತನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ನಿಮ್ಗೆ ಕರೆಗಳು ನೀರು ನೋಡ್ಲಿಕ್ಕೆ ಪಾಯಿಂಟ್ ತೋರಿಸಿ ಅಂತ ಕರೆಗಳು ಬರ್ತಾರೆ. ಯಾರು ಯೋಚನೆ
ಮಾಡೋದು ಬೇಡ. ಯಾವುದೋ ಟೆಕ್ನಾಲಜಿ ಇದೆ, ಇಸ್ರೋ ಟೆಕ್ನಾಲಜಿ ಇದೆ, ಇನ್ನೊಂದಿದೆ, ವಿಜ್ಞಾನಿಗಳನ್ನ ಬೇರೆ ರಾಜ್ಯದಲ್ಲಿ ಬೇರೆ ದೇಶದಿಂದ ತಂದು ನಮ್ಮಲ್ಲಿ ಪತ್ತೆ ಮಾಡೋ ಖಂಡಿತ ಭೂಗರ್ಭದಲ್ಲಿರುವಂತಹ ನೀರನ್ನ 80% ನೀರು ಖಾಲಿ ಮಾಡಿದೀವಿ. ಆ 70ರ ದಶಕದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಕೊಳವೆ ಬಾವಿ. 70ರಲ್ಲಿ ಪ್ರಾರಂಭ ಆಗ್ತಕ್ಕಂಥ ಕೊಳವೆ ಬಾವಿ ಇಲ್ಲಿವರೆಗೆ ನಾವು ಇಡೀ ರಾಜ್ಯ ದೇಶಾದ್ಯಂತ 6 ಕೋಟಿ ಬೋರ್ವೆಲ್ಸ್ ಕೊಡ್ತೀವಿ ಇಮ್ಯಾಜಿನ್ ಮಾಡಿ. 6 ಕೋಟಿ ಬೋರ್ವೆಲ್ಸ್ ಕೊಡಿದ್ರೆ ಇಡೀ ಭಾರತ ದೇಶದಲ್ಲಿ 6 ಕೋಟಿ ಬೋರ್ವೆಲ್ಸ್. ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಬೋರ್ವೆಲ್ಸ್ ಇದೆ. ಈ ತರ ತೆಗಿತಾ ಹೋದ್ರೆ ಒಂದು ವರ್ಷಕ್ಕೆ 250 ಬಿಲಿಯನ್ ಕ್ಯೂಬಿಕ್ ಮೀಟರ್ ನೀರು ತೆಗಿತಾ ಇದೆ ಒಂದು ವರ್ಷಕ್ಕೆ. ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಅಂತರ್ಜಲದ ನೀರನ್ನು ತೆಗೆದು ಖರ್ಚು ಮಾಡಿ ಎಂಜಾಯ್ ಮಾಡೋದ್ರಲ್ಲಿ, ನೀರು ತುಂಬೋದ್ರಲ್ಲಿಲ್ಲ ನಾವು. ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇಡೀ ಕರ್ನಾಟಕ ಕರಾವಳಿ ಒಂದೇ ಅಲ್ಲ, ಇಡೀ ಭಾರತ ದೇಶದ ಎಲ್ಲಾ ರಾಜ್ಯಗಳು ಇದೇ ತರ ಸಂಕಷ್ಟದಲ್ಲಿದೆ. ಹಾಗಾಗಿ ನಾವು ಇನ್ನು ಭೂಗರ್ಭದಲ್ಲಿರುವಂತ ನೀರಿನ ಬಗ್ಗೆ ನಾವು ಯಾವುದು ಆಸೆ ಇಟ್ಕೊಳ್ಳೋದು ಬೇಡ. ನಾನು ಕರಾವಳಿ ಬಗ್ಗೆ ಹೇಳೋದಾದ್ರೆ ಖಂಡಿತ ಕರಾವಳಿಯಲ್ಲಿ ಹೇಳ್ಬೇಕು ಸರ್. ಯಾಕಂತ ಹೇಳಿದ್ರೆ ನಾವು ಇಷ್ಟು ವರ್ಷದಿಂದ ಕರಾವಳಿಯಲ್ಲಿ ಗಮನಿಸಬೇಕಾದಂದ್ರೆ ಈ ಬಾರಿಯ ಬೇಸಿಗೆ ಕರಾವಳಿಯ ಜನತೆಗೆ ಒಂದು ಬೆಗ್ಗರಾಗಿ ಮಾಡುತ್ತೆ. ಯಾಕಂತ ಹೇಳಿದ್ರೆ ನೀರಿನ ಸಮಸ್ಯೆ ತುಂಬಾನೇ ಸಮಸ್ಯೆ. ಇಲ್ಲಿ ಇರುವಂತ ನಮ್ಮ ಬಾವಿಗಳು ಬತ್ತಿ ಹೋಯ್ತು, ಬೋರ್ವೆಲ್ಗಳಲ್ಲಿ ನೀರಿಲ್ಲ, ಪಕ್ಕದ ಮನೆಯಲ್ಲಿ ನೀರಿಲ್ಲ, ನಮ್ಮ ಮನೆಯಲ್ಲಿ ನೀರಿಲ್ಲ, ಎಲ್ಲೆಲ್ಲೋ ಟ್ಯಾಂಕರ್ ಇಂದ ತರಿಸು, ಆ ಟ್ಯಾಂಕರ್ನ ಒಂದು ಸರಿಯಾಗಿ ಫೋನ್ಗೆ ಸಿಗ್ತಾ ಇಲ್ಲ. ಏನು ಮಾಡೋದು? ನೀರು ಹಣ ಕೊಟ್ಟರು ಸಹ ನೀರು ಸಿಗ್ತಾ ಇಲ್ಲ ನಮ್ಗೆ. ನಮ್ಮ ಮನೆಗೆ ದಿನನಿತ್ಯಕ್ಕೆ ಬಳಕೆಗೆ ನಮ್ಗೆ ನೀರು ಇಲ್ಲ ಅಂತ ಹೇಳುವಾಗ ಏನು ಮಾಡೋದು ಅಂತ ಇಂಥ ಒಂದು ನಾವು ಕರಾವಳಿ ಜನತೆ ಒಂದು ಬರಗಾಲ ಜಲಕ್ಷಾಮ ಎದುರಿಸಬೇಕಾದ್ರೆ ನಿಮ್ಗೆ ಏನ್ ಅನಿಸ್ತದೆ? ಯಾಕೆ ಆಗಿ ಬಂತು ನಮ್ಗೆ ಕರಾವಳಿಗರಿಗೆ ಈ ಪರಿಸ್ಥಿತಿ? ನಾನು ಒಬ್ಬ ಭೂ ವಿಜ್ಞಾನಿಯಾಗಿ ಹೇಳುವಂತ ಮಾತೇನಂತಂದ್ರೆ, ಭೂಮಿಯಲ್ಲಿ ಎಲ್ಲಿವರೆಗೂ ನೀರಿದೆ ಈ ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ದಾರೆ. ನಮ್ಮ ಬಯಲುಸೀಮೆ ಜನರು ಏನ್ ಹೇಳ್ತಾ ಇದ್ರು ಅಂದ್ರೆ, ಸರ್ ಭೂಮಿಯಲ್ಲಿ ಎಲ್ಲಿವರೆಗೂ ನೀರಿದೆ ಅಂತ ಕೇಳ್ತಾ ಇದ್ರು. ನಾನು ಹೇಳಿದೆ, ಭೂಮಿಯಲ್ಲಿ ನೀರು ಇರುವಂತದ್ದು ಕೇವಲ ಮೇಲೆ ಮಣ್ಣಿನ ವಲಯ ಅಂತ ಹೇಳ್ತೀವಿ, ಅದ್ರ ಕೆಳಗೆ ಶಿಥಿಲ ವಲಯ ಅಂತ ಹೇಳ್ತೀವಿ, ಅದ್ರ ಕೆಳಗೆ ಟೊಳ್ಳು ಪದರ ವಲಯ ಅಂತ ಹೇಳ್ತೀವಿ. ಭೂಮಿಯ ಒಳಗಿರುವಂತ ನೀರು 3 ಪದರಗಳಲ್ಲಿ ಮಾತ್ರ ನೀರಿರ್ತದೆ. ಅಲ್ಲಿ ಪದರಗಳಿಂದ ಕೆಳಗಿರುವಂತದ್ರಲ್ಲಿ ಏಕಶಿಲೆ, ಎಲ್ಲೂ ನೀರಿಲ್ಲ. ಅದೇ ಕರಾವಳಿ ಭಾಗಕ್ಕೆ ಬಂದ್ರೆ ನಮ್ಮ ಕರಾವಳಿಯಾದ್ಯಂತ ಕೇರಳದಿಂದ ಪ್ರಾರಂಭವಾಗಿ ಗುಜರಾತ್ ವರೆಗೂ ಮಾತಾಡಬಹುದು. ಇಡೀ ರಚನೆಯಲ್ಲಿ ಇರುವಂತದ್ದೆಲ್ಲ ಮೇಲೆ ಮಣ್ಣಿನ ವಲಯ, ಅದರ ಕೆಳಗೆ ಲೆಟ್ರೇಟಿಕ್ ವಲಯ, ಅದ್ರ ಕೆಳಗೆ ಶಿಲಾ ವಲಯ. ಇಲ್ಲಿ ಟೊಳ್ಳು ಪದರ ವಲಯ ಇಲ್ಲ ಕರಾವಳಿ ಭಾಗದಲ್ಲಿ. ಅಲ್ಲಿ ಟೊಳ್ಳು ಪದರ ವಲಯದಲ್ಲಿ ಮಾತ್ರ ಅಂತರ್ಜಲ ಇದೆ. ನೋಡಿ, ಸೃಷ್ಟಿಯಲ್ಲಿ ಇಲ್ಲಿ ಭೂಗರ್ಭದಲ್ಲಿ ಟೊಳ್ಳು ಕಲ್ಲಿನಲ್ಲಿ ಪದರಗಳೇ ಇಲ್ಲ, ಟೊಳ್ಳು ಫ್ಯಾಕ್ಚರ್ಸೇ ಇಲ್ಲ. ಹಾಗಾಗಿ ನಮಗೆ ನೀರಿನ ಅಂತರ್ಜಲ ಅನ್ನೋದು ಇಲ್ಲಿ ತುಂಬಾ ಲಭ್ಯತೆ ಕಡಿಮೆ ಇದೆ. ಹಾಗಾದ್ರೆ ಕರಾವಳಿಯಲ್ಲಿ ಬೋರ್ವೆಲ್ ಸಕ್ಸಸ್ ಆಗಲ್ಲ ಅಂತ ನೀವು ಕೇಳ್ಬೋದು. ಆಗುತ್ತೆ. ಎಷ್ಟು ಪರ್ಸೆಂಟ್ ಆಗ್ಬೋದು? 20% ಸಕ್ಸಸ್ ಆಗ್ಬೋದು. 80% ಫೇಲ್ಯೂರ್ ಇದೆ. ಅಂದ್ರೆ ಇಲ್ಲಿ ಟೊಳ್ಳು ಪದರೆ ವಲಯವೇ ಇಲ್ಲ. ಹಾಗಾಗಿ ನಾವು ಇವತ್ತು 2000 ಅಡಿ ಬೋರ್ವೆಲ್ ಕೊರೆದು ನೀರು ಸಿಗ್ಬೇಕು ಅಂತ ಏನು ಗ್ಯಾರಂಟಿ ಇಲ್ಲ. ಹಾಗಾಗಿ ಭೂಗರ್ಭದಲ್ಲಿ ನೀರು ಇಲ್ಲ. ಮೇಲೆ ಸರ್ಫೇಸ್ ವಾಟರ್ ಅಂತ ಕರೀತಲ್ಲ, ಮೇಲ್ಜಲ ಆಗ್ಬೋದು, ನದಿ, ಹಳ್ಳ, ಕೊಳ್ಳ, ಜಲಾಶಯಗಳು ಎಲ್ಲ ಬರಿದಾಗಿದೆ, ಅಂತರ್ಜಲವೂ ಇಲ್ಲ. ಹಂಗಾಗಿ ಇವತ್ತು ಕರಾವಳಿ ಜನರು ಇವತ್ತು ಅರ್ಥ ಮಾಡ್ಕೊಬೇಕು. ನಮ್ಮಲ್ಲಿ ಉಡುಪಿ ಜಿಲ್ಲೆಯಲ್ಲಿ 4000 ಮಿಲಿಮೀಟರ್ ಮಳೆ ಬರ್ತದೆ. 4000 ಮಿಲಿಮೀಟರ್ ನಮ್ಮಲ್ಲಿ ನೀರಿನ ಸಮಸ್ಯೆ ಇಲ್ಲ ಅಂತಂದ್ರೆ, ನೋಡಿ 400 ಮಿಲಿಮೀಟರ್ ಮಳೆ ಬರುವಂತ ಚಿತ್ರದುರ್ಗ ಆಗ್ಬೋದು, ಕೊಪ್ಪಳ ಆಗ್ಬೋದು, ಬಿಜಾಪುರ ಆಗ್ಬೋದು, ಅಲ್ಲಿ ಒಂದಷ್ಟು ಅಂತರ್ಜಲ ಲಭ್ಯತೆ ಇದೆ. ಕಾರಣ ಭೂಮಿಯಲ್ಲಿ ಒಂದಷ್ಟು ಟಳ್ಳು ಪದ್ರೆ ಇರೋದಕ್ಕೆ ಅಲ್ಲಿ ಜನರು ವಾಸ ಮಾಡ್ತಿದ್ದಾರೆ. ಇಲ್ಲಿ ನಮ್ಮಲ್ಲಿ ಅಂತ ಒಂದು ವಲಯಗಳೇ ಇಲ್ಲ. ಹಾಗಾಗಿ ಇಲ್ಲಿ ನಮಗೆ ಅಂತರ್ಜಲದ ಲಭ್ಯತೆ ಇಲ್ಲದೆ ಇರೋದ್ರಿಂದ ನಾವು ಮೇಲ್ಮಟ್ಟದ ನೀರನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನ ಯುದ್ಧೋಪಾದಿಯಲ್ಲಿ ಮಾಡಬೇಕು. ಈ ವರ್ಷ ಈಗ ಆಲ್ರೆಡಿ ನಮಗೆ ಮುಂಗಾರು ಎಷ್ಟು ಗಂಭೀರವಂತ ಶಾಕ್ ಕೊಟ್ಟಿದೆ. ಇಲ್ಲಿವರೆಗೆ ನಮ್ಮ ಕೋಟ ಒಂದು 20% ಮಳೆ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಮತ್ತೆ ನಮ್ಮ ಕೋಟ 4000 ಮಿಲಿಮೀಟರ್ ಮಳೆ ಬರ್ಬೋದು. ವಿತಿನ್ 1.5-2 ಮಂತ್ಸ್ ಅಲ್ಲಿ 4000 ಮಿಲಿಮೀಟರ್ ಮಳೆ ಬಂದ್ರೆ ನಮ್ಮ ಭೂಮಿ ಕುಡಿಲಿಕ್ಕೆ ಏನು ಭೂಮಿಯಲ್ಲಿ ಎಂತದ ಒಂದು ರಚನೆಗಳಿಲ್ಲ. ಬಿದ್ದಂತ ನೀರು 90% ರನ್ ಆಫ್ ಆಗುತ್ತೆ. ಒಂದು 10% ಮಾತ್ರ ಕುಡಿಬಹುದು. ಆ ನೀರು ಖಂಡಿತ ನಮಗೆ ಒಂದು ವರ್ಷದ ವಾಟರ್ ಬಜೆಟಿಂಗ್ ಮಾಡ್ಲಿಕ್ಕೆ ಸಾಧ್ಯತೆಗಳಿಲ್ಲ. ಅದಕ್ಕೆ ನಾವು ಪ್ರತಿಯೊಬ್ಬ ಕೃಷಿಕರು ವಾಟರ್ ಬಜೆಟಿಂಗ್ ಅಂತ ಮಾಡ್ಕೊಬೇಕು. ನನ್ನ ಕೃಷಿ ಭೂಮಿ ಎಷ್ಟು ಎಕರೆ ಇದೆ, ನನಗೆ ಎಷ್ಟು ಬೆಳೆಗಿದೆ, ಎಷ್ಟು ಒಂದು ದಿವಸಕ್ಕೆ ಒಂದು ಗಿಡಕ್ಕೆ ಎಷ್ಟು ಲೀಟರ್ ನೀರು ಬೇಕು, ಒಂದು ಡೈಲಿ ಎಷ್ಟು ಬೇಕು, ವರ್ಷಕ್ಕೆ ಎಷ್ಟು ಬೇಕು, ಇಂಥ ಒಂದು ವಾಟರ್ ಬಜೆಟಿಂಗ್ ಮಾಡ್ಕೊಂಡು ನೀರನ್ನ ಸ್ಟೋರೇಜ್ ಮಾಡುವಂತ ಕೆಲಸ ಮಾಡಬೇಕು. ಅಂತ ಕೆಲಸ ನಾವು ಮಾಡದೆ ಹೋದ್ರೆ ಮತ್ತೆ ಇದೇ ಪರಿಸ್ಥಿತಿ ಮುಂದುವರಿತದೆ. ಇವತ್ತು ನಾವು ನೀರು ಎಲ್ಲಿ ಸಿಗುತ್ತೆ ಅಂತಂದ್ರೆ ಟ್ಯಾಂಕರ್ ನೀರು ಸಿಗುತ್ತೆ ಅನ್ನೋದ್ರಲ್ಲಿ ನಾವು ಆ ಒಂದು ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ ನಾವು. ಯಾಕಂದ್ರೆ ಬಾವಿ ಖಾಲಿ ಆಯ್ತು, ಬೋರ್ವೆಲ್ ಖಾಲಿ ಆಯ್ತು, ನದಿ, ಹಳ್ಳ, ಕೊಳ್ಳ ಎಲ್ಲ ಬರಿದಾಯ್ತು. ಈಗ ಇರುವಂತ ಮೂಲ ಅಂತಂದ್ರೆ ಎಲ್ಲೋ ಒಂದಷ್ಟು ಸಣ್ಣ ಸ್ಪ್ರಿಂಗ್ಸ್ ಇದೆ. ಇವತ್ತೆಲ್ಲ ಬರದಾಗಿ ಇವತ್ತು ನೀರಿನ ಸಂಕಷ್ಟದಲ್ಲಿದ್ದೀವಿ. ಅದಕ್ಕೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಮಳೆ ನೀರು ಕೊಯ್ಲು ಮಾಡುವಂತ ಬೇರೆ ಬೇರೆ ವಿಧಾನಗಳಿದೆ. ಅದಕ್ಕೆ ನಾವು ಸರಳವಾಗಿ ಹೇಳ್ಬೇಕಂತಂದ್ರೆ, ಓಡುವ ನೀರು ಹರಿಯುವ ನೀರು ನಿಲ್ಲುವಂತೆ, ನಿಂತ ನೀರಿಗೆ ಭೂಮಿಗೆ ಇಂಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಇದನ್ನು ಮಾಡಿದ್ರೆ ಮಾತ್ರ ನಮ್ಮ ಸಮಸ್ಯೆಗಳಿಗೆ
ನಾವು ಪರಿಹಾರಗಳನ್ನ ಕಂಡ್ಕೊಬಹುದು. ಎಷ್ಟು ಮಿಲಿ ಮಳೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಲೀಟರ್ ನೀರನ್ನ ನಾನು ಸಂಗ್ರಹಿಸ್ತಾ ಇದ್ದೇನೆ ಅದು ಬಹಳಷ್ಟು ಇಂಪಾರ್ಟೆಂಟ್. ನನ್ನ ಮನೆ ಎಷ್ಟಿದೆ, ಎಷ್ಟು ಸ್ಲ್ಯಾಬಲ್ಲಿ ಎಷ್ಟು ನೀರು ಬೀಳ್ತದೆ ಅದನ್ನು ನಾವು ಸಂಗ್ರಹಿಸ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ಲೆಕ್ಕಾಚಾರದ ಪ್ರಕಾರ ಹೇಳೋದಾದ್ರೆ ಒಂದು ಸ್ಕ್ವೇರ್ ಮೀಟರ್ ಜಾಗದಲ್ಲಿ 1 ಮಿಲಿಮೀಟರ್ ಮಳೆ ಬಂದ್ರೆ 1 ಲೀಟರ್ ನೀರು ಸಿಗುತ್ತೆ ಸ್ಕ್ವೇರ್ ಮೀಟರ್ ಜಾಗದಲ್ಲಿ. ಈ ತರ ಒಂದು 30-40 ಇರುವಂತ ಟೆರೇಸ್ ಅಲ್ಲಿ ಎಷ್ಟೋ ಲಕ್ಷ ಲೀಟರ್ ನೀರು ನಮ್ಮ ಟೆರೇಸ್ ಮೇಲೆ ಬೀಳ್ತದೆ. ಅಷ್ಟು ನೀರು ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಟ್ಯಾಂಕ್ಗಳು ಕಟ್ಸ್ಕೊಂಡು ಸ್ಟೋರೇಜ್ ಮಾಡ್ಬೋದು. ಹೆಚ್ಚುವರಿ ನೀರು ಓಪನ್ ವೆಲ್ ಇದ್ರೆ ತೆರೆದ ಬಾವಿಗಳಿಗೆ ರೀಫಿಲ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿದ್ದ ನೀರು ಬೋರ್ವೆಲ್ ಇದ್ರೆ ಬೋರ್ವೆಲ್ಗೂ ಸಹ ರೀಫಿಲ್ ಮಾಡ್ಬೋದು. ಅದು ಯಾವುದು ಇಲ್ಲ ಅಂತಂದ್ರೆ ಭೂಮಿಯಲ್ಲಿ ಸಣ್ಣ ಸಣ್ಣ ಇಂಗು ಗುಂಡಿಗಳು ಮಾಡ್ಕೊಂಡು ನೀರನ್ನ ಭೂಮಿಗೆ ಇಂಗಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಮ್ಮ ನೀರಿನ ಸಮಸ್ಯೆಗೆ ಖಂಡಿತ ಶಾಶ್ವತ ಪರಿಹಾರ ನಮ್ಮ ಕರಾವಳಿಯಲ್ಲಿದೆ. ನಾವೇನು ಇದಕ್ಕೆ ಸಮಸ್ಯೆ ಇದೆ ಅಂತೇಳಿ ನಾವು ಯಾವುದೋ ದೇಶದ ಟೆಕ್ನಾಲಜಿ ಇಸ್ರೇಲು, ಸಿಂಗಾಪುರ, ಯುರೋಪ್ ಯಾವುದೋ ಕಂಟ್ರಿಗೆ ಹೋಗ್ಬೇಕಾಗಿಲ್ಲ. ನಮ್ಮಲ್ಲೇ ಪೂರ್ವಜರು ಕರಾವಳಿಯಾದ್ಯಂತ ಇಂದಿನ ಪಾರಂಪರಿಕ ಕಟ್ಟಗಳನ್ನ ಮದಕಗಳನ್ನ ಎಷ್ಟು ಜನ ಮಾಡಿದ್ದಾರೆ, ಅದನ್ನೆಲ್ಲ ನಾವು ಕೈ ಬಿಟ್ಟು ನಮ್ಮ ಈ ಒಂದು ಯಾಂತ್ರಿಕ ಜೀವನದಲ್ಲಿ ಅಂತ ರಚನೆಗಳು ಎಲ್ಲನೂ ಡಿಸ್ಟರ್ಬ್ ತೆಗೆದಾಕಿ ನಾವೇನು ಚಿಕ್ಕ ಪ್ಲಾಸ್ಟಿಕ್ ಡ್ರಮ್ ಇಟ್ಕೊಂಡು ನಾನು ಮಳೆ ಕೊಯ್ಲು ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ನಾವು ನಿಂತಿದ್ದೇವೆ. ಖಂಡಿತ ಇದ್ಯಾವುದೂ ಅಲ್ಲ. ಒಂದು ಹನಿ ನೀರು ನಮ್ಮ ಪ್ರೆಮಿಸಲ್ಲಿ ಬಳಸ್ಕೊಂಡು ಎನ್ಕ್ಯಾಶ್ ಮಾಡ್ಕೊಂಡು ಆಮೇಲೆ ಹೆಚ್ಚುವರಿ ನೀರು ಸಮುದ್ರಕ್ಕೆ ಹೋಗುವಂತ ಕೆಲಸ ನಾವು ಮಾಡ್ಬೇಕಾಗುತ್ತೆ. ಸರ್, ನಿಮ್ಗೆ ಆಗ್ಲೇ ನಾನು ಕೇಳಿದೆ ವಾಟರ್ ರೀಚಾರ್ಜ್ ಏನು ವಾಟರ್ ರೀಚಾರ್ಜ್ ಅಂತ. ಯಾಕಂತ ಹೇಳಿದ್ರೆ ಜನತೆಯಲ್ಲಿ ಇಂಗುಗೊಂಡು ನಾವು ಕೇಳಿದ್ದೇವೆ, ಮತ್ತೆ ಮಳೆ ನೀರು ಕೊಯ್ಲು ಅಂತ ಹೇಳುವ ಕೇಳಿದ್ದೇವೆ. ಈಗ ವಾಟರ್ ರೀಚಾರ್ಜ್ ಅಂತ ಹೇಳುವಾಗ ಏನೋ ಒಂದು ಹೊಸ ಪದ, ಹೊಸ ಒಂದು ಏನ ಹೇಳ್ತಾರೆ ಪ್ರಯೋಗ ಅಂತ ಜನ ಅಂತ. ಏನಿದು ವಾಟರ್ ರೀಚಾರ್ಜ್ ಅಂತ ಹೇಳಿದ್ರೆ ಅದರ ಬಗ್ಗೆ? ಅದಕ್ಕೆ ಈಗ ನಾವು ರೀಚಾರ್ಜ್ ಅಂತಂದ್ರೆ ಭೂಮಿಯಿಂದ ನೀರು ತೆಗಿತಾ ಇದ್ದೇವೆ, ಅದಕ್ಕೆ ನಾವು ರೀಫಿಲ್ ಮಾಡ್ಬೇಕು. ನಾವು ಮನುಷ್ಯ ಪ್ರಯತ್ನದಿಂದಲೇ ಮಾಡ್ಬೇಕು. ಇಷ್ಟು ದಿವಸ ಕಾಡು ನಮ್ಮನ್ನ ರೀಚಾರ್ಜ್ ಮಾಡುವಂತ ಕೆಲಸ ಅರಣ್ಯ ಮಾಡ್ತಾ ಇತ್ತು. ಅರಣ್ಯ ಸಂಪತ್ತು ಎಷ್ಟಿದೆ ನಮಗೆ ಗೊತ್ತಿದೆ. ಇರುವಂತ ಅರಣ್ಯನೆಲ್ಲ ತೆಗೆದು ನಾವು ಅಕೇಶಿಯಾ, ಯುಕಲಿಪ್ಟಸ್ ಹಾಕೊಂಡು ಕೂತ್ಕೊಂಡಿದ್ವಿ. ನಾವು ಅರಣ್ಯನೂ ಖಾಲಿಯಾಗಿದೆ. ನಿಸರ್ಗ ಮಾಡ್ತಾ ಇತ್ತು ಮೊದಲು, ಅದನ್ನ ಮಾಡಿ ನಮಗೆ ಬೇಕಾದಷ್ಟು ನೀರು ಬೇಸಿಗೆಯಲ್ಲಿ ಕೊಡ್ತಾ ಇತ್ತು. ನಾವು ನಿಸರ್ಗವನ್ನು ಪರಿಸರವನ್ನು ಡ್ಯಾಮೇಜ್ ಮಾಡಿದ್ದೇವೆ. ನಾವೀಗ ನಾವೇ ಸ್ವಯಂ ಇಂಥ ಒಂದು ಕೆಲಸಕ್ಕೆ ನಿಂತು ಜಲ ರೀಚಾರ್ಜ್ ಮಾಡುವಂಥ ಕೆಲಸ ಮಾಡಬೇಕು. ತುಂಬಾ ಸಿಂಪಲ್. ಈಗ ರೀಚಾರ್ಜ್ ಅಲ್ಲಿ ನಾವು ಬೋರ್ವೆಲ್ ರೀಚಾರ್ಜ್ ಈಗ ಕೊಳವೆ ಬಾವಿ ಕೊರೆಸಿದ್ದೇವೆ, ನಾವು ನೀರು ತೆಗಿತಾ ಇದ್ದೇವೆ. ನಾವು ನಮ್ಮ ಕಲ್ಪನೆ ಏನಂದ್ರೆ ಕೊಳವೆ ಬಾವಿ ಕೊರೆಯುವಾಗ 5 ಇಂಚ್ ಬಂದಿದೆ, ನನಗೊಂದು 4,000 ಗ್ಯಾಲನ್ ನೀರು ಸಿಕ್ಕಿದೆ, ನನಗೆ ಯಾರಿಗೂ ಸಿಕ್ಕಿಲ್ಲ ನಮ್ಮ ಊರ್ಲಿ, ನನಗೆ ನೀರು ಬಂದಿದೆ ಅನ್ನೋ ಕಲ್ಪನೆ ನಾವಿದೆ. ಪ್ರತಿ ವರ್ಷ ಒಬ್ಬ ಕೃಷಿಕ 3-4 ಎಕರೆ ಇರುವಂತ ಕೃಷಿಕ ಒಂದು ವರ್ಷಕ್ಕೆ ಕಡಿಮೆ ಅಂದ್ರೆ 40-50 ಲಕ್ಷ ಲೀಟರ್ ನೀರು ತೆಗಿತಾ ಹೋಗ್ತಾರೆ. 50 ಲಕ್ಷ ಲೀಟರ್ ನೀರು ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ಭೂಗರ್ಭದಲ್ಲಿ ಇರುವಂತ ಕೋಟ್ಯಾಂತರ ವರ್ಷದ ನೀರು ಅಲ್ಲಿತ್ತು, ಅದನ್ನ ನಾವು ತೆಗಿತಾ ಇದ್ದೇವೆ. ಈ 4,000 ಮಿಲಿಮೀಟರ್ ಮಳೆ ನೀರು ನೇರವಾಗಿ ನಮ್ಮ ಬೋರ್ವೆಲ್ಗೆ ಹೋಗ್ತಾ ಇಲ್ಲ. ಎಷ್ಟೋ ಜನರ ಕಲ್ಪನೆ ಏನಾಗಿದೆ ಅಂದ್ರೆ ಕರಾವಳಿಯಲ್ಲಿ ನಾವು ಎಷ್ಟು ನೀರು ತೆಗಿತೋ ಅಷ್ಟು ಮಳೆ ಬರ್ತಾ ಉಂಟಲ್ಲ, ಅಷ್ಟು ನೀರು ಭೂಗರ್ಭಕ್ಕೆ ಹೋಗುತ್ತೆ. ಖಂಡಿತ ಇಲ್ಲ. 1 ಹನಿ ನೀರು 1 ಮೀಟರ್ ನೀರು ಹೋಗ್ಲಿಕ್ಕೆ 10,000 ವರ್ಷ ಬೇಕು. 1 ಮೀಟರ್ ನೀರು ಭೂಗರ್ಭದಲ್ಲಿ ಅಷ್ಟು ಕೆಳಗೆ ಹೋಗ್ಲಿಕ್ಕೆ. ನಾವು ಇಲ್ಲಿ ಈ ಭಾಗದಲ್ಲಿ ಆಲ್ರೆಡಿ 800,000 ಅಡಿಗೆ ಹೋಗಿದ್ವಿ ಅಂದ್ರೆ ನಮ್ಮ ಮೇಲ್ಮಟ್ಟದ ನೀರು 800 ಅಡಿಗೆ ಅಂತರ್ಜಲಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಇನ್ನು ಎಷ್ಟು ಡಿಕೇಡ್ಸ್ ಬೇಕಾಗ್ಬೋದು. ಹಾಗಾಗಿ ಖಂಡಿತ ಈ ಮಳೆ ನೀರೆಲ್ಲ ಭೂಗರ್ಭದಲ್ಲಿ ಹೋಗುತ್ತೆ ಅನ್ನೋ ಕಲ್ಪನೆ ನಮಗೆ ಬೇಡ. ಹಾಗಾಗಿ ಈ ರೀಚಾರ್ಜ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ 1 ಎಕರೆ ಇರುವಂತ ಕೃಷಿ ಭೂಮಿಯಲ್ಲಿ 1 ವರ್ಷಕ್ಕೆ ಎಷ್ಟು ಕೋಟಿ ಲೀಟರ್ ನೀರನ್ನು ನಮ್ಮ ಕೊಳವೆ ಬಾವಿಗೆ ತುಂಬಬಹುದು. ಅದಕ್ಕೆ ನಾವು ರೀಚಾರ್ಜ್, ರೈನ್ ವಾಟರ್ ಹಾರ್ವೆಸ್ಟಿಂಗ್, ಬೋರ್ವೆಲ್ ರೀಚಾರ್ಜ್ ಅನ್ನೋದು ವಾಟರ್ ರೀಚಾರ್ಜ್ ಅಂತ ಬೇಕಾದ್ರೂ ಹೇಳ್ಬೋದು. ಇದು ಸರಳವಾದ ವಿಧಾನ. ಈ ರೀಚಾರ್ಜ್ ಅನ್ನೋ ಕೆಲಸ ಸಿಂಪಲ್. ಎಷ್ಟು ನೀರು ತೆಗಿತಾ ಇದೆ ಅದನ್ನ ರೀಫಿಲ್ ಮಾಡುವಂಥದ್ದು, ಕೃತವಾಗಿ ಬೀಳುವಂತ ಮಳೆ ನೀರ. ನಮಗೆ ಗೊತ್ತಿದೆ ಈ ಕರಾವಳಿ ಭಾಗದಲ್ಲಿ ಸುಮಾರು 100-120 ದಿನಗಳು ಮಳೆ ದಿನಗಳು ನಮ್ಮಲ್ಲಿ ಇಲ್ಲಿ ಹೈಯೆಸ್ಟ್ ರೈನ್ ಫಾಲ್ ಬರುವಂಥದ್ದು. ಆ 120 ದಿನಗಳು ತುಂಬಾ ವೆರಿ ಇಂಪಾರ್ಟೆಂಟ್. ಆ ನೀರನ್ನ ನಾವು ಬಳಸ್ಕೋಬೇಕು. ಅಂತ ನೀರನ್ನ ನಾವು ಬಳಸ್ಕೊಳ್ಳುವಾಗ ನಾವು ವೈಜ್ಞಾನಿಕವಾಗಿ ಕೊಳವೆ ಬಾವಿ ಹತ್ರ ಇಂಗು ಗುಂಡಿ ಅಂತ ನಾವು ಮಾಡ್ತಾ ಇದ್ದೀವಿ ಬೋರ್ವೆಲ್ ಸುತ್ತಲೂ. ನಾವು ಮೊದಲೆಲ್ಲ ಕೇಳ್ತಾ ಇದ್ವಿ ಸುಮಾರು 30-40 ವರ್ಷಗಳಿಂದ ಇಂಗು ಗುಂಡಿಗಳು ಅಂತ ಕೇಳ್ತಾ ಇದ್ವಿ. ಚಿಕ್ಕ ಚಿಕ್ಕ ಹೊಂಡ, ಬಚ್ಚಲ ನಮ್ಮ ಸ್ನಾನ ಮಾಡಿರುವಂತ ನೀರು, ತ್ಯಾಜ್ಯದ ನೀರು ತಗೊಂಡೋಗಿ ಭೂಮಿಯಲ್ಲಿ ಸಣ್ಣ 4 ಹೊಂಡ ಮಾಡಿ ಹೋಗುವಂಥದ್ದು. ಅದು ಈ ಮೆಥಡ್ ಏನಂತಂದ್ರೆ ಮಳೆ ನೀರಿನ ಕೊಳವೆ ಬಾವಿಗೆ ತುಂಬಲಿಕ್ಕೋಸ್ಕರವಾಗಿ ಬೋರ್ವೆಲ್ ರೀಚಾರ್ಜ್ ಅನ್ನೋ ಒಂದು ಸ್ಟ್ರಕ್ಚರ್ ಅದು. ಈ ಕೊಳವೆ ಬಾವಿಯ ಸುತ್ತಲೂ ಒಂದು ಮಿನಿಮಮ್ ಸೈಜ್ ಇಂಗು ಗುಂಡಿಯನ್ನು ಮಾಡಬೇಕಾಗುತ್ತೆ. ಮನೆ ಆಗ್ಬೋದು, ಅಪಾರ್ಟ್ಮೆಂಟ್ ಆಗ್ಬೋದು, ಅದಕ್ಕೆ ತಕ್ಕಂತೆ ವಿನ್ಯಾಸ ಮಾಡಬೇಕು. ಕೃಷಿ ಭೂಮಿ ಆದ್ರೆ 8 ಅಡಿ ಉದ್ದ, 8 ಅಡಿ ಅಗಲ, 8 ಅಡಿ ಆಳದ ಇಂಗು ಗುಂಡಿಯನ್ನು ತೆಗಿಬೇಕಾಗುತ್ತೆ ಬೋರ್ವೆಲ್ ಸುತ್ತಲೂ. ಈ ಇಂಗು ಗುಂಡಿ ತೆಗೆದಾದ್ಮೇಲೆ ನಾವೊಂದು ಆ ಕೇಸಿಂಗ್ ಪೈಪಲ್ಲಿ ರಂಧ್ರಗಳು ಮಾಡಬೇಕು, ಹೋಲ್ಸ್ ಮಾಡಬೇಕಾಗುತ್ತೆ. ಅದಕ್ಕೆ ಅಕ್ವಾ ಮೆಶ್ ಅಂತ ಸುತ್ತಬೇಕು.
ಮತ್ತೆ ನೈಲಾನ್ ಮೆಶ್ ಅಂತ ಸುತ್ತಬೇಕು, ಮತ್ತೆ ಸ್ಯಾಂಡ್ ಫಿಲ್ಟರ್ ಅಂತ ಸುತ್ತಬೇಕು. ಈ ತರ ಇಂಗುಗುಂಡಿ ವಿನ್ಯಾಸ ಆದ ನಂತರ ಆ ಒಂದು ಕೊಳವೆ ಬಾವಿಗೆ ಇಂಗುಗುಂಡಿಗೆ ಫಿಲ್ಟರ್ ಬೆಡ್ ಅನ್ನು ಹಾಕಬೇಕಾಗುತ್ತೆ. ಅದಕ್ಕೆ ಶೋಧಕಗಳಂತ ಹೇಳ್ತೀವಿ. ಅದಕ್ಕೆ ದಪ್ಪ ಕಲ್ಲುಗಳನ್ನ 5 ಅಡಿ ತುಂಬಬೇಕು. ಅದ್ರ ಮೇಲೆ ಭಾಗದಲ್ಲಿ 40 mm ಗಾತ್ರದ ಕಲ್ಲುಗಳನ್ನು ತುಂಬಬೇಕು. ಆಮೇಲೆ 20 mm ಗಾತ್ರದ ಕಲ್ಲುಗಳು ತುಂಬಬೇಕು. ಅದ್ರ ಮೇಲೆ ಇದ್ದಿಲು ಹಾಕಿ, ಅದ್ರ ಮೇಲೆ ಒಂದು HDP ನೆಟ್ ಹಾಕಿ, ಅದ್ರ ಮೇಲೆ ಒಯ್ಗೆ ಮರಳನ್ನು ತುಂಬುವಂಥದ್ದು ಇಂಗುಗುಂಡಿಯ ವಿಧಾನ. ಇದಕ್ಕೆ ಸೋಕ್ ಪಿಟ್, ರೀಚಾರ್ಜ್ ಪಿಟ್ ಅಂತ ಹೇಳ್ಬೋದು. ಇದು ಇಂಗುಗುಂಡಿಯ ವಿಧಾನ. ಇದು ಇಷ್ಟೇ ಸೈಜ್ ಇರಬೇಕಂತ ಪ್ರಶ್ನೆ ಬರ್ಬೋದು. ನಮ್ಮ ಆರ್ಥಿಕ, ನಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ದೊಡ್ಡದು ಬೇಕಾದ್ರೂ ಮಾಡ್ಬೋದು, ಚಿಕ್ಕದು ಬೇಕಾದ್ರೂ ಮಾಡ್ಬೋದು. ನಮ್ಮ ಬಜೆಟ್ಗೆ ತಕ್ಕಂತೆ ಇಂಗುಗುಂಡಿಯನ್ನು ವಿನ್ಯಾಸ ಮಾಡ್ಕೊಂಡ್ರೆ ನಮ್ಮ ಕೃಷಿ ಭೂಮಿ ಆಗ್ಬೋದು, ಸ್ಲ್ಯಾಬಿನ ನೀರು ಆಗ್ಬೋದು, ತಗೊಂಡೋಗಿ ಫಿಲ್ಟರ್ ಮಾಡಿ ನಮ್ಮ ಇಂಗುಗುಂಡಿಗೆ ಬಿಡುವಂತ, ನೇರವಾಗಿ ಅದಕ್ಕೆ ಬಿಡೋದು. ಸೀದಾ ಬಿಟ್ಟಂತ ನೀರು ಇದರಲ್ಲಿ ಫಿಲ್ಟರ್ ಆಗಿ ಕೇಸಿಂಗ್ ಪೈಪ್ ರಂಧ್ರಗಳ ಮುಖಾಂತರ. ಸರಿ, ಒಂದು ಕರೆ ಇದೆ ಸರ್. ಹಲೋ 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 ಸರ್, ನಮಸ್ತೆ. ತಮ್ಮ ಹೆಸರು? ನಾನು ಕರ್ನಾಟಕದಿಂದ ಮಾತಾಡ್ತೀನಿ. ಹೇಳಿ ಸರ್, ಹೇಳಿ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಂಗುಗುಂಡಿ ಮಾಡುವುದರಿಂದ ಪ್ರಯೋಜನ ಉಂಟಾ ಸರ್ ನಮಗೆ? ಇಂಗುಗುಂಡಿಯಿಂದ ಪ್ರಯೋಜನಗಳು ಏನು ಅಂತ ಹೇಳಿ. ಸರಿ, ಓಕೆ ಸರ್, ಓಕೆ. ಅತಿಥಿಗಳಲ್ಲಿ ಕೇಳ್ತೇನೆ, ನೋಡಿ ಸರ್, ಟಿವಿಯನ್ನು ವೀಕ್ಷಿಸ್ತೇನೆ. ಕರೆ ಮಾಡಿದವ್ರು ಕೇಳಿ, ಇಂಗುಗುಂಡಿಯಿಂದ ಏನು ಪ್ರಯೋಜನ, ಏನು ಲಾಭ ಅಂತ ಹೇಳಿದ್ರು. ಈಗ ನಾನು ಹೇಳಿದಾಗೆ, ಈಗ ನೀರು ಭೂಗರ್ಭದ ನೀರು ತೆಗಿತಾ ಇದ್ದೇವೆ, ನೀರು ಖಾಲಿ ಆಗ್ತಾ ಇದೆ. ಖಾಲಿ ಆದ್ಮೇಲೆ ಒಂದು ಕೊಳವೆ ಬಾವಿ ಫೇಲ್ಯೂರ್ ಆದ್ಮೇಲೆ ಏನ್ ಮಾಡ್ತೀವಿ, ಸೆಕೆಂಡ್ ಬೋರ್ವೆಲ್ ಹಾಕ್ತೀವಿ. ಅದು ಫೇಲ್ಯೂರ್ ಆದ್ಮೇಲೆ 3ನೇ ಬೋರ್ವೆಲ್ ಹಾಕ್ತೀವಿ. ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಇಲ್ಲಿ ಪುಂಜಾಲಕಟ್ಟೆ ಅಂತಿದೆ. ಪುಂಜಾಲಕಟ್ಟೆಯಲ್ಲಿ ಒಬ್ಬ ರೈತರು ಹೇಳ್ತಾ ಇದ್ದಾರೆ, 4.5 ಎಕರೆ ಕೃಷಿ ಭೂಮಿಗೆ 18 ಬೋರ್ವೆಲ್ ಕೊಡ್ತಿದ್ದಾರೆ. 18 ಬೋರ್ವೆಲ್. ನಾವು ಕೋಲಾರದ ರೈತರ ಬಗ್ಗೆ ಕೇಳಿದ್ವಿ, ಬಿಜಾಪುರ ರೈತರ ಬಗ್ಗೆ ಕೇಳಿದ್ವಿ. ದಕ್ಷಿಣ ಕನ್ನಡದಲ್ಲಿ ಇಷ್ಟು ಮಳೆ ಬರುವಂತ ಪ್ರದೇಶದಲ್ಲಿ, ಕರಾವಳಿ ಭಾಗದಲ್ಲಿ 4.5 ಎಕರೆಗೆ 18 ಕೊಳವೆ ಬಾವಿಗಳಾಗಿದೆ ಅಂತಂದ್ರೆ ಯಾವ ಮಟ್ಟದಲ್ಲಿ ನಾವು ನೀರನ್ನು, ಭೂಗರ್ಭದ ನೀರಿನ ಮೇಲೆ ನಂಬಿಕೆ ನಮಗೆ ಬಂದಿದೆ. ಅದಕ್ಕೆ ರೀಚಾರ್ಜ್ ಇಂದ ಪ್ರಯೋಜನಗಳು ಏನು ಅಂತಂದ್ರೆ, ನಾವು ಎಲ್ಲೇ ಬಿದ್ದಂತ ನೀರು ನಾನು ಹೇಳಿದಾಗ ಹರಿದು ಹೋಗ್ತಾ ಇತ್ತು. ನಾವು ಇಂಗುಗುಂಡಿ ಮಾಡಿ ಭೂಗರ್ಭಕ್ಕೆ ತುಂಬೋದ್ರಿಂದ 1 ವರ್ಷಕ್ಕೆ ಒಂದು ಬೋರಿಂದ 40 ಲಕ್ಷ ಲೀಟರ್ ನೀರು ತೆಗೆದ್ರೆ ನಾವು 2 ಕೋಟಿ ಲೀಟರ್ ನೀರನ್ನ ರೀಫಿಲ್ ಮಾಡಬೇಕು. ಇದು ನಮ್ಮ ಟೆಕ್ನಾಲಜಿ. ಆಟೋಮೆಟಿಕ್ ಆಗಿ ಮುಂದಿನ ಬೇಸಿಗೆಗೆ ಇದೇ ಬೋರಲ್ಲಿ ನಮಗೆ ಬೇಕಾದಷ್ಟು ನೀರನ್ನ ಕೊಡುವಂತ ಸಾಮರ್ಥ್ಯ. ಸರ್, ನನಗೆ ಒಂದು ಇಲ್ಲಿ ಡೌಟ್ ಬರ್ತಾ ಇದೆ. ನೀವು ಇಂಗುಗುಂಡಿ, ನಾವು ಕೇಳಿದ ಮುಂಚೆ ಇಂಗುಗುಂಡಿ ಅಂತ ಕೇಳಿದ್ದೇನೆ. ಈಗ ವಾಟರ್ ರೀಚಾರ್ಜ್, ಆ ವಿಧಾನ ಮತ್ತೆ ಈ ವಿಧಾನ ಬೇರೆ ಬೇರೆ ಹೇಳುದಾದ್ರೆ ಏನು ಲಾಭ? ವಾಟರ್ ರೀಚಾರ್ಜ್ಗೂ ಇಂಗುಗುಂಡಿಗೆ ಏನು ಡಿಫರೆನ್ಸ್, ಏನು ಸಂಬಂಧ? ಕರೆಕ್ಟ್. ನೋಡಿ, ಸರಳವಾಗಿ ಹೇಳ್ಬೇಕನ್ನೋದಾದ್ರೆ, ನಮ್ಮ ಕೃಷಿ ಭೂಮಿಯಲ್ಲಿ ಸಾಕಷ್ಟು ಇಂಗುಗುಂಡಿಗಳು ಮಾಡ್ತಾ ಇದ್ದೀವಿ. ಮನೆಗಳ ಹತ್ರನೂ ಒಂದಷ್ಟು ಗುಂಡಿಗಳು ಮಾಡ್ತಾ ಇದ್ದೀವಿ. ಅದಕ್ಕೆ ಇಂಗುಗುಂಡಿಗಳು ಅಂತ ಹೇಳ್ತಾ ಇದೀವಿ. ಇದಕ್ಕೆ ಬೋರ್ವೆಲ್ ರೀಚಾರ್ಜ್ ಅನ್ನೋದು ಒಂದು ಪದ. ಇದು ಬೋರ್ವೆಲ್ಗೆ ಮಾಡುವಂತ ವಿಧಾನಕ್ಕೆ ಬೋರ್ವೆಲ್ ರೀಚಾರ್ಜ್. ಅದು ಮೇಲ್ಮಟ್ಟದಲ್ಲಿ ಬಂದಂತ ನೀರನ್ನ ಭೂಮಿಗೆ ಇಂಗಿಸುವಂತ ಕೆಲಸ ಅದು ಮಾಡ್ತಾರೆ. ಈ ಕೊಳವೆ ಬಾವಿಯ ಮರುಪೂರ್ಣ ಮಳೆ ನೀರನ್ನು ತಗೊಂಡೋಗಿ ಅಂತರ್ಜಲ ವೃದ್ಧಿಸುವಂತ ಕೆಲಸ ಮಾಡುತ್ತೆ. ಅಂದ್ರೆ ಕಲ್ಲಿನ ಶಿಲಾ ಪದರದಲ್ಲಿರುವಂತ ಅಂತರ್ಜಲವನ್ನ ಹೆಚ್ಚು ಮಾಡ್ಲಿಕ್ಕೆ ರೀಚಾರ್ಜ್, ವಾಟರ್ ರೀಚಾರ್ಜ್ ಅಂತ ಇದು. ಅದು ಭೂಮಿಯಲ್ಲಿ ಹರಿದು ಹೋಗುವಂತ ನೀರನ್ನ ಇಂಗಿಸುವಂತ ಕೆಲಸ. ಅದು ಆ ನೀರು ಅಂತರ್ಜಲಕ್ಕೆ ಹೋಗಲ್ಲ ಅಂತ ಕೇಳಿದ್ರು, ಅದು ಸಹ ಹೋಗುತ್ತೆ, ಬಟ್ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ. ಇದು ಫಾಸ್ಟ್ ಹೋಗುತ್ತೆ. ಸೀದಾ ಕೇಸಿಂಗ್ ಪೈಪ್ ಮುಖಾಂತರ ನೇರವಾಗಿ ಅಂತರ್ಜಲಕ್ಕೆ ಅಷ್ಟು ಬೇಗ ಹೋಗುತ್ತೆ. ಎಷ್ಟು ಕೊಯ್ದಿರ್ತಾನೆ ಅದು ನೇರವಾಗಿ ಭೂಗರ್ಭಕ್ಕೆ ಹೋಗುವಂತದ್ದು ವಿಧಾನಕ್ಕೆ. ಅದಕ್ಕೆ ನಾವು ರೀಚಾರ್ಜ್ ಅನ್ನೋ ಪದವನ್ನು ಹೆಚ್ಚು ಪ್ರಚಲಿತವಾಗಿದೆ. ಅದಕ್ಕೆ ನಾವು ಜಲ ಮರುಪೂರ್ಣ, ಬೋರ್ವೆಲ್ ರೀಚಾರ್ಜ್ ಇಂಥ ಪದಗಳನ್ನು ಬಳಸ್ತಾ ಇದ್ದೇವೆ. ಸರ್, ನಾನು ಇಲ್ಲಿ ಹೇಳಿದ್ರೆ ಈ ವಾಟರ್ ರೀಚಾರ್ಜ್, ಏನು ಬೋರ್ವೆಲ್ ರೀಚಾರ್ಜ್, ಈ ಕರಾವಳಿಯಲ್ಲಿ ಈಗ ನಮಗೆ ಹೊಸದಾಗಿ ಕೇಳ್ತಿದ್ದೇವೆ. ನೀವು ಉತ್ತರ ಕರ್ನಾಟಕ ಆಚೆ ಬೇರೆ ಕರ್ನಾಟಕದ ಪ್ರದೇಶದಲ್ಲಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಮಾಡಿದ್ರಿಂದ ಬರುವ ವರ್ಷ ಅಂದ್ರೆ ಮಾಡಿದ ಇನ್ನೊಂದು ವರ್ಷದಲ್ಲಿ ಎಷ್ಟು ಫಲಿತಾಂಶ ಬಂದಿದೆ ತಮಗೆ ಅಂತ ಹೇಳಿ? ನಾನು ಸುಮಾರು ಈ ಒಂದು ಕೆಲಸವನ್ನ ಸಾಧಾರಣ ಒಂದು 98ನೇ ಇಸ್ವಿಯಿಂದ ಪ್ರಾರಂಭ ಮಾಡಿ, 98ರ ದಶಕದಲ್ಲಿ ಬೋರ್ವೆಲ್ ರೀಚಾರ್ಜ್ ಅಂದ್ರೆ ಅವಾಗ ಜನರುಗಳಿಗೆ ಹೊಸ ಪದ ಆಗಿತ್ತು. ಅಲ್ಲಿ ಇದು ಸಾಧ್ಯವಾ, ಚಿಕ್ಕ ಒಂದು ಇಂಗುಗುಂಡಿ 8 ಅಡಿ ಗುಂಡಿ ಮಾಡಿದ್ರೆ ನಮಗೆ ಬೇಕಾದಷ್ಟು ನೀರು ಹೇಗೆ ಇದರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆಗಳು ಬರ್ತಾ ಇತ್ತು. ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿ ನಾವು ಭೂಗರ್ಭಕ್ಕೆ ನೀರು ಹೋಗಿ ಕೊಳವೆ ಬಾವಿ ಮರುಪೂರ್ಣ ಆದ್ಮೇಲೆ ಆ ರೈತರು ಇವತ್ತು ನಮ್ಮ ಯಾವ ತರ ಸ್ಟೇಟಸ್ ಇದ್ದಾರೆ ಅಂದ್ರೆ, ಬಿಜಾಪುರ ಜಿಲ್ಲೆಯಲ್ಲಿ ದ್ರಾಕ್ಷಿಯನ್ನ ಬೆಳಿಲಿಕ್ಕೆ ಇವತ್ತು ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಯಾಕಂದ್ರೆ ನೀರು ಭೂಗರ್ಭದ ನೀರಲ್ಲೇ ಅವರು ಕೃಷಿ ಮಾಡ್ತಾ ಇರೋದು. ಬಾಗಲಕೋಟೆ ಆಗ್ಬೋದು, ಚಿತ್ರದುರ್ಗ ಆಗ್ಬೋದು, ಕೋಲಾರ ಆಗ್ಬೋದು, ಅನಂತಪುರ ಅಂತ ಒಂದು ಬರಪೀಡಿತ ಪ್ರದೇಶಗಳಲ್ಲಿ ಈ ರೀಚಾರ್ಜ್ ಇಂದ ಸಾಕಷ್ಟು ನೂರಾರು ಯಶೋಗಾಥೆಗಳಿದೆ. ಒಂದು ಯಶೋಗಾಥ ಹೇಳ್ಬೇಕಂತಂದ್ರೆ, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಒಬ್ಬ ಮಲ್ಲೇಶಪ್ಪ ಅಂತ ಒಬ್ಬ ರೈತ 3 ಎಕರೆ ಕೃಷಿ ಮಾಡಿದ್ದ. ಹುಣಸೆಕಟ್ಟೆ ಅಂತ ಗ್ರಾಮ. 3 ಎಕರೆಯಲ್ಲಿ ಒಂದು ಕೊಳವೆ ಬಾವಿ ತೋಡಿ ಅದರಿಂದ ಅಡಿಕೆ ಮಾಡುವಂತ ರೈತ. ನೀರು ಚೆನ್ನಾಗಿ ಬರ್ತಾ ಇತ್ತು. ಅಡಿಕೆ ಬೆಳೆ ಬರ್ಲಿಕ್ಕೆ ನಮ್ಗೆ 5 ವರ್ಷ ಬೇಕು. 5 ವರ್ಷ ಆದ್ಮೇಲೆ ಅಡಿಕೆ. ಒಂದು ಕರೆ ಇದೆ ಸರ್. ಹಲೋ 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 ಸರ್, ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಸರ್. ಯಾರು, ಎಲ್ಲಿಂದ ಹೇಳಿ ಸರ್, ಮಾತಾಡಿ.
ಹಲೋ ಸರ್. ಹಾಂ ಸರ್ ಹೇಳಿ, ನಮಸ್ತೆ ಹೇಳಿ. ಕನ್ನಡಕದಿಂದ ಮಾತಾಡ್ತೇನೆ. ಕಲ್ಲಡ್ಕದಿಂದ ಹೇಳಿ, ಹೆಸರು? ಹೆಸರು ಸುನೀಲ್ ಅಂತ. ಹಾಂ ಹೇಳಿ ಸುನಿಲ್ ಅವರೇ. ಇದು ನಮ್ಗೆ ಅದು ಕೊಳವೆ ಬಾವಿ ಇದು ನಾವು ಅಡಿ ಎಷ್ಟು ಇದು ಮಾಡ್ಬೇಕು ಸರ್? ಅಂದ್ರೆ ಎಷ್ಟು ಅಡಿಗಳ ಗುಂಡಿ ಮಾಡಿ ರೀಚಾರ್ಜ್ ಮಾಡಬೇಕು ಅಂತ ಹೇಳಿ ಇದು ಮಾಡ್ಬೇಕಂತ ನಮಗೆ. ಸರಿ ಸರಿ ಸರಿ, ಓಕೆ ಸರ್, ಓಕೆ ಓಕೆ, ಹೇಳಿ ಕೇಳಿಸ್ತೇನೆ. ಅದೇ ಈ ಥರ ಒಂದು ಕಲ್ಲಡ್ಕ ಆಗಿರ್ಬೋದು, ಯಾವುದೇ ಪ್ರದೇಶ ಆಗಿರ್ಬೋದು, ಒಂದು ಬೋರ್ವೆಲ್ ಹತ್ರ ರೀಚಾರ್ಜ್ ಮಾಡುವಾಗ ನಮ್ಗೆ ಅಲ್ಲಿ ಸ್ಥಳಾವಕಾಶ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್. ಸ್ಥಳ ಯಾಕಂದ್ರೆ ಅಲ್ಲಿ ಒಂದು ರಸ್ತೆ ಕಂಜೆಸ್ಟೆಡ್ ಆಗಿರ್ಬೋದು, ಮನೆ ಇರ್ಬೋದು, ಎಲೆಕ್ಟ್ರಿಕ್ ಪೋಲ್ ಇರ್ಬೋದು. ಅದಕ್ಕೆ ನಾವು ಒಂದು ಬೋರ್ವೆಲ್ ರೀಚಾರ್ಜ್ ಮಾಡುವಾಗ ಒಂದು 15 ಮಾಡಲ್ಸ್ ಇದೆ. ಸರಿ ಸರಿ ಸರಿ, ಒಂದು ವಿರಾಮ ತಗೊಳ್ತೇನೆ ಸರ್. ಇದರ ಬಗ್ಗೆ ಇನ್ನಷ್ಟು ನಾವು ಮತ್ತೆ ವಿವರಣೆ ವಿಶ್ಲೇಷಣೆ ಮಾಡೋಣ. ವೀಕ್ಷಕರೇ, ಜೀವಜಲ ರಕ್ಷಣೆ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ನಂತರ. ವೀಕ್ಷಕರೇ, ಜೀವಜಲ ರಕ್ಷಣೆ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನನ್ನೊಂದಿಗೆ ಇದ್ದರು ಡಾಕ್ಟರ್ NG ದೇವರಾಜ್ ರೆಡ್ಡಿ ಅವರು, ಮಳೆ ನೀರು ಕೊಯ್ಲು ತಜ್ಞರು. ಸಾಕಷ್ಟು ಈ ಮಳೆ ನೀರಿನ ಕೊಯ್ಲಿನ ಬಗ್ಗೆ, ವಾಟರ್ ರೀಚಾರ್ಜ್ ಬಗ್ಗೆ ಹೇಳ್ತಾ ಇದ್ರು. ಅವರು ನಾನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಸರ್, ವಾಟರ್ ರೀಚಾರ್ಜ್ ಬಗ್ಗೆ ಹೇಳ್ತಿದ್ರಿ, ತುಂಬ ವಿಧಾನಗಳಿವೆ ಅಂತ ಹೇಳಿ. ಸರಳವಾಗಿ ಇವಾಗ ಒಂದು ಕಾಲರ್ ಪ್ರಶ್ನೆ ಕೇಳಿದೆ, ಎಷ್ಟು ಮೀಟ್ರ್ ಅಗಿಬೇಕು, ಹೇಗೆ ಮಾಡೋದು, ಹೇಗೆ ಅಂತ ಹೇಳಿ ಸರಳವಾಗಿ ಹೇಳೋದಾದರೆ ಅವರಿಗೆ. ಈಗ ಒಂದು ಹೇಳುವಂಥದ್ದು ಏನಂತಂದ್ರೆ, ಒಂದು ಕೊಳವೆ ಬಾವಿ ಹತ್ರ ಮರುಪೂರ್ಣ ಮಾಡುವಾಗ ನಾನು ಆಗ್ಲೇ ಹೇಳಿದಾಗೆ 8 ಅಡಿಯಷ್ಟು ಉದ್ದ, 8 ಅಡಿಯಷ್ಟು ಅಗಲ, 8 ಅಡಿಯಷ್ಟು ಆಳ ಮಾಡಬೇಕು ಅಂತ. ನಾನು ಇನ್ನು ಚಿಕ್ಕದು ದೊಡ್ಡದು ಬೇಕಾದ್ರೂ ಮಾಡ್ಬೋದು. ಆದರೆ ನಾನು ಎಷ್ಟು ಸ್ಲ್ಯಾಬಿನ, ಎಷ್ಟು ಪ್ರದೇಶದ, ಎಷ್ಟು ಸ್ಕ್ವೇರ್ ಮೀಟರ್ ನೀರನ್ನು ಬೋರ್ವೆಲ್ ಬಿಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆಗ ಬೋರ್ವೆಲ್ಲಿಂದ ಎಷ್ಟು ನೀರನ್ನ ಕೃಷಿಗೆ ಬೇಕಾ, ಇಂಡಸ್ಟ್ರಿಗೆ ಬೇಕಾ, ಕೈಗಾರಿಕೆಗೆ ಬೇಕಾ, ಅದಕ್ಕೆ ಅನುಗುಣವಾಗಿ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಕೊನೆ ಪಕ್ಷ ಇಷ್ಟು ಇರಲೇಬೇಕು. ನಾನು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ 15ಕ್ಕೂ ಹೆಚ್ಚು ಮಾಡಲನ್ನು ನನ್ನ ಪುಸ್ತಕದಲ್ಲಿ ಬರೆದಿದೆ. ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ದೇನೆ. ಯಾಕೆ ಇಷ್ಟು ದೊಡ್ಡದು ಬೇಕಾಗುತ್ತೆ, ಯಾಕೆ ಚಿಕ್ಕದು ಬೇಕಾಗುತ್ತದೆ. ರೈತರು ಒಂದು 4 ಎಕರೆ 1 ಎಕರೆ ಇರುವಂಥ ಕೃಷಿಕರಿಗೆ ಅಷ್ಟು ಮಾಡಿದ್ರೆ ಸಾಕು. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ತುಂಬಾ ಮಳೆ ಇರೋದ್ರಿಂದ ತುಂಬಾ ದೊಡ್ಡ ಇಂಗು ಗುಂಡಿ ಅವಶ್ಯಕತೆ ಬರುವುದಿಲ್ಲ. ಬಯಲ್ಸೀಮೆಲ್ಲಾದ್ರೆ ಮಳೆ ಕಡಿಮೆ, ಅಲ್ಲಿ 100 ಗಂಟೆಗಳು ಮಾತ್ರ ಮಳೆ, ಇಲ್ಲಿ 100 ದಿನಗಳ ಮಳೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಅಲ್ಲಿ 100 ಗಂಟೆಗಳು ಮಳೆ, ಇಲ್ಲಿ 100 ದಿನಗಳು ಮಳೆ ಬರ್ತದೆ. ಹಾಗಾಗಿ ಅಲ್ಲಿ ಆ 100 ಗಂಟೆಗಳಿದೆಲ್ಲ ಬಹಳ ಇಂಪಾರ್ಟೆಂಟ್. ಆ 100 ಗಂಟೆ ಒಳಗೆ ಬೀಳುವಂತ ನೀರನ್ನ ಅವ್ರು ಕಣ್ಣು ಮುಚ್ಚಿ ಬಿಡದೊಳಗೆ ಮಳೆ ಹೋಗುತ್ತೆ. ಅಷ್ಟು ಜಾಗೃತರಾಗಿ ಇಂಗುಂಡಿಯ ವಿನ್ಯಾಸವನ್ನು ರೈತರು ಹೇಳ್ತಾರೆ. ಸರ್, ಅದು 8 ಅಡಿ ಸಾಕಾಗೋದಿಲ್ಲ, 18 ಅಡಿ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ನೀರಿನ ಕ್ಷಾಮ ಅಲ್ಲಿದೆ. ಇಲ್ಲಿ 100 ದಿನಗಳಿದೆ ಅಂತಂದೇಳಿ ನಾವು ಅಲಗಳಿಯೋದು ಬೇಡ. ಯಾಕಂದ್ರೆ ನಮ್ಮಲ್ಲೂ ರೈನಿ ಡೇಸ್ ಕಡಿಮೆ ಆಗ್ತಾ ಇದೆ. ಇಲ್ಲಿ 100 ದಿನಗಳಿರೋದು ಇನ್ನು ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಸಹ ಎಷ್ಟು ಬಜೆಟಿಂಗ್ ಅಲ್ಲಿ ಚಿಕ್ಕದ್ ಮಾಡೋದು ಬೇಡ, ಸಾಧ್ಯವಷ್ಟು ದೊಡ್ಡದು ಮಾಡ್ಕೊಂಡಷ್ಟು ಹೆಚ್ಚಿನ ನೀರನ್ನ ನಮ್ಮ ಕೊಳವೆ ಬಾವಿಗೆ ಇಂಗುವಂತ ಕೆಲಸ ಅದು. ಸರ್, ನೀವು ಆಗದಿಂದ ಕೊಳವೆ ಬಾವಿಗೆ ಅಂತ ಹೇಳ್ತಿದ್ರಿ. ನಮ್ಗೊಂದು ಮೂಡುವ ಸಾಮಾನ್ಯ ಜನತೆಗೆ ಮೂಡುವ ಕೊಳವೆ ಬಾವಿ ಅಂದ್ರೆ ಆ ಬೋರ್ವೆಲ್ಗೆನೆ ರೀಚಾರ್ಜ್ ಮಾಡೋದು, ಅಥವಾ ಪಕ್ಕದಲ್ಲಿ ಗುಂಡಿ ತೋಡಿ ಅಲ್ಲಿ ಮಾಡುವುದ, ಇದೇನು ಡಿಫ್ರೆನ್ಸ್? ಅಂದ್ರೆ ಇಂಗು ಗುಂಡಿ ಹೇಳಿದಾಗೆ ನನ್ಗೆ ಇದಕ್ಕೆ ಕನೆಕ್ಷನ್ ಇಲ್ಲ, ಬಾವಿಗೆ ನೇರವಾಗಿ ಬಿಡ್ತಿಲ್ಲ, ನೇರವಾಗಿ ನಾನು ಬೋರ್ವೆಲ್ಗೆ ಬಿಡ್ತಿಲ್ಲ, ಅದರ ಪಕ್ಕಕ್ಕೆ ಒಂದು ಸಣ್ಣ ಗುಂಡಿ ಮಾಡಿ ಅದಕ್ಕೆ ನೀರು ಬಿಡ್ತಿದೆ, ಅಲ್ಲಿಂದ ಹೀರಿಕೊಳ್ತದೆ ಅಂತ ಹೇಳ್ತಿದ್ರು. ಈ ರೀಚಾರ್ಜ್ ಅಂದ್ರೆ ನಾನು ಯೂಸ್ ಮಾಡಿದ ಬೋರ್ವೆಲ್ಗೆ ರೀಚಾರ್ಜ್. ಈಗ ನೋಡಿ, ನಮ್ಗೆಲ್ಲ ಗೊತ್ತಿದೆ, ಒಂದು ಕೊಳವೆ ಬಾವಿ ಏನೋ ತೆರೆದ ಬಾವಿ, ಕೊಳವೆ ಬಾವಿ ಇದೆ. ಆ ಪಕ್ಕದಲ್ಲಿ ಒಂದು ಅಂದ್ರೆ ನಾವು ನಿತ್ಯ ಉಪಯೋಗಿಸುವಂತಹ ಜಲದ ಸೋರ್ಸ್, ಅದರ ಪಕ್ಕದಲ್ಲಿ ಒಂದು ಸೋರ್ಸ್ ಇಂಗು ಗುಂಡಿ ಮಾಡೋದ್ರಿಂದ ನಮ್ಮ ಅಷ್ಟು ನೀರು ಬೋರ್ವೆಲ್ ಜಲಕ್ಕೆ ಹೋಗುತ್ತಾ ಅಂತ ಪ್ರಶ್ನೆ ಹೋಗುತ್ತಾ. ಯಾಕಂದ್ರೆ ನಮಗೆಲ್ಲ ಗೊತ್ತಿರಲಿ, ಬಾವಿಯ ರಚನೆ ಬೇರೆ, ಕೊಳವೆ ಬಾವಿಯ ಬರುವಂತ ಜಲದ ಮೂಲವೇ ಬೇರೆ. ಕೊಳವೆ ಬಾವಿಯಿಂದ ತೆಗೆಯುವಂತ ನೀರು ಅಂತರ್ಜಲ, ಅಂದ್ರೆ 200, 300, 400 ಫೀಟ್ ಬಂಡೆ ಸೀಳುಗಳಲ್ಲಿ ಬರುವಂತ ನೀರಿಗೆ ನಾವು ಭೂಗರ್ಭದ ನೀರು. ಇದು ಮೇಲ್ಜಲ. ಬಾವಿಯಲ್ಲಿ ಸಿಗುವಂತ ನೀರು ಮೇಲೆ ಸಿಗುವಂತ ಲೆಟ್ರೈಟ್ ಅಲ್ಲಿ ಸಿಗುವಂತ ಜಲ. ಅದು ಕೊಳವೆ ಬಾವಿಯಿಂದ ತೆಗೆಯುವಂತ ನೀರು ಶಿಲಾವಲಯದ ನೀರು. ಓಕೆ, ಶಿಲಾವಲಯದ ನೀರು ತೆಗೆಯುವಾಗ ಮೇಲೆ ನಾವು ಇಂಗು ಗುಂಡಿಗಳು ಮಾಡೋದ್ರಿಂದ ನೇರವಾಗಿ ಇದಕ್ಕೆ ಬೆನಿಫಿಟ್ ಕಡಿಮೆ ಆಗ್ಬೋದು. ಆಗಲ್ಲ ಅಂತಲ್ಲ, 10, 20, 30% ಆಗ್ಬೋದು. ಹಾಗಾಗಿ
ನಾವು ನೇರವಾಗಿ ಕೊಳವೆ ಬಾವಿಯಲ್ಲಿ ಅಂತರ್ಜಲ ಹೆಚ್ಚು ಮಾಡ್ಬೇಕಂದ್ರೆ ಬೋರ್ವೆಲ್ಗೆ ರೀಚಾರ್ಜ್ ಮಾಡಬೇಕು. ಬೋರ್ವೆಲ್ಗೆ ರೀಚಾರ್ಜ್ ಮಾಡಿ ಇಲ್ಲ, ಬೋರ್ವೆಲ್ ಇಲ್ಲದೆ ಇರೋರು ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಕೃಷಿ ಭೂಮಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಈ ತರ ಇಂಗು ಗುಂಡಿಗಳು ಮಾಡೋದ್ರಿಂದ ಹೆಚ್ಚಿನ ನೀರನ್ನ ಭೂಗರ್ಭಕ್ಕೆ ಇಂಗಿಸಬಹುದು. ಆ ತರ ಇಂಗು ಗುಂಡಿ ಮಾಡ್ಲಿಕ್ಕೆ ವಿನ್ಯಾಸ ಏನಂತಂದ್ರೆ ಅಟ್ಲೀಸ್ಟ್ ನಮ್ಮ ನೀರಿನ ರನ್ ಆಫ್ ಯಾವ ಕಡೆಯಿಂದ ನೀರು ರನ್ ಆಫ್ ಆಗುತ್ತೆ ನೋಡಿ, ಅದಕ್ಕೆ ಅನುಗುಣವಾಗಿ ಸೀರೀಸ್ ಒಂದೆರಡು ಮಾಡಬಾರ್ದು, ಎಷ್ಟು ನೂರಾರು ಮಾಡಿದ್ರೆ ಇನ್ನೂ ಒಳ್ಳೇದು. ಎಷ್ಟು ಲಾರ್ಜ್ ಸ್ಕೇಲ್ ಅಲ್ಲಿ ನಾವು ಟ್ರೆಂಚ್ ಕಮ್ ಬಂಡ್ ಅಂತ ಹೇಳ್ತೀವಿ, ಅಂದ್ರೆ ಒಂದಷ್ಟು ಪಿಟ್ ತೆಗೆದು ಆ ಬಂಡನ್ನು ಹಾಕಿದ್ರೆ ಸಾಕು ನೀರನ್ನು ಇಂಗಿಸುವಂತ ಕೆಲಸ ಮಾಡುತ್ತೆ. ಇನ್ನೂ ನೀರಿನ ರನ್ ಆಫ್ ಜಾಸ್ತಿ ಇದ್ರೆ ಅಲ್ಲಿ ಇಂಗು ಗುಂಡಿಗಳು ಮಾಡಬೇಕು. ಇನ್ನೂ ಸರಳವಾದ ಕೆಲಸ ಅಂತಂದ್ರೆ ಈ ತರ ಪ್ಲೇನ್ ಗ್ರೌಂಡ್ ಅಲ್ಲಿ ಇಲ್ಲಿ ವೆಟ್ಟಿವರ್ ಅಂತ ಬರ್ತದೆ, ಲಾವಂಚ ಹುಲ್ಲನ್ನ ನಾವು ಆ ಇಡೀ ಬದುಗಳಿಗೆ ಹಾಕೋದ್ರಿಂದ ಕೋಟ್ಯಾಂತರ ಲೀಟರ್ ನೀರು ಇಂಗಿಸ್ಲಿಕ್ಕೆ ಅದು ಕೂಡ ಸಹಕಾರಿಯಾಗುತ್ತೆ. ಮತ್ತೆ ಇಂಥ ಚಿಕ್ಕ ಚಿಕ್ಕ ಪ್ರಯತ್ನಗಳು ಮಾಡೋದ್ರಿಂದ ಮ್ಯಾಕ್ಸಿಮಮ್ ನೀರನ್ನ ಹರಿಯುವಂತ ನೀರನ್ನ ಮಿನಿಮೈಸ್ ಮಾಡಿ ಸ್ಟಾಪ್ ಮಾಡಿ ನೀರನ್ನ ಭೂಗರ್ಭಕ್ಕೆ ಭೂಮಿಯಲ್ಲಿ ಇಂಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಹಾಗಾಗಿ ನಾವು ಬೋರ್ವೆಲ್ ಇರೋಂಥವ್ರಿಗೆ ಮಾತ್ರ ಬೋರ್ವೆಲ್ ರೀಚಾರ್ಜ್, ಬೋರ್ವೆಲ್ ಇಲ್ಲದೇ ಇರೋರು ಈ ತರ ಮಾಡ್ಬೇಕಂತ ಏನಿಲ್ಲ. ಅವ್ರು ಬೋರ್ವೆಲ್ ಇದ್ದವ್ರಿಗೆ ಮಾತ್ರ ವೈಜ್ಞಾನಿಕವಾಗಿ ಮಾಡ್ಕೊಂಡು ಅಂತರ್ಜಲವನ್ನು ವೃದ್ಧಿ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತಾನೆ, ಎಷ್ಟೋ ಜನ ಕರಾವಳಿ ಭಾಗದಲ್ಲಿ ಕೊಳವೆ ಬಾವಿ ಕೊರಿತಾ ಇದ್ದಾರೆ. ಎಲ್ರಿಗೂ ಆಸೆ ಇರ್ತದೆ, ನಾವೆಲ್ಲ ದೇವ್ರಿಗೆ ಹರಕೆ ಹೊರ್ತೀವಿ, ನನ್ನ ಬೋರ್ವೆಲ್ 4 ಇಂಚ್ ಬರಬೇಕು ಅಂತೇಳಿ. ಅದೃಷ್ಟವಶಾತ್ ನೀರೇ ಬರೋದಿಲ್ಲ. ಒಂದು ಬೋರ್ವೆಲ್ ವಿಫಲವಾದ್ರೆ ಏನ್ ಮಾಡ್ತೇವೆ, ಇಮಿಡಿಯೇಟ್ ಇನ್ನೊಂದು ಬೋರ್ವೆಲ್ ಕೊರಿಸ್ತೇವೆ. ಖಂಡಿತ ಈ ತರ ದುಸ್ಸಾಹಸ ಮಾಡೋದು ಬೇಡ. ಒಂದು ಕೊಳವೆ ಬಾವಿ ಕೊರೆಯುವ ಹಂತದಲ್ಲಿ ನೀರು ಬರದೇ ಇದ್ರೆ ಖಂಡಿತ ಆ ಬೋರ್ವೆಲ್ ಕೇಸಿಂಗ್ ಪೈಪ್ ಅನ್ನ ರಿಮೂವ್ ಮಾಡೋದು ಬೇಡ, ಪೈಪ್ ಅನ್ನ ಹಾಗೆ ಇಟ್ಕೊಳ್ಳಿ. ಅದಕ್ಕೊಂದು ಇಂಗು ಗುಂಡಿ ಮಾಡುವಂತ ಕೆಲಸ ಮಾಡಿದ್ರೆ ಖಂಡಿತ ಆ ಕೊಳವೆ ಬಾವಿಲಿ ನೀರನ್ನ ಹೆಚ್ಚು ಮಾಡ್ಬೋದು. ತುಂಬಾ ಜನರು ವಿಫಲ ಕೊಳವೆ ಬಾವಿ ಅಂತಂದೇಳಿ ಅದನ್ನ ತೆಗೆದು ರಿಮೂವ್ ಮಾಡಿ ಅದಕ್ಕೆಲ್ಲ ಮಣ್ಣನ್ನು ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೊಯ್ಗೆ ಮತ್ತೊಂದು ಮಾಡೋದು ಖಂಡಿತ ಆತರ ಮಾಡಬಾರ್ದು. ಅದಕ್ಕೆ ನೀರು ಹೆಚ್ಚು ಮಾಡ್ಕೊಳ್ಬಹುದು ಅಂತ ವಿಧಾನಗಳೆಲ್ಲ ಇದೆ, ಸಾಕಷ್ಟು ಜನ ಮಾಡಿದ್ದಾರೆ. ನೂರಾರು ಜನ ಈ ಭಾಗದಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ರೈತರ ಸಕ್ಸಸ್ ಸ್ಟೋರೀಸ್ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಯಾರೇ ಆಗ್ಬೋದು, ಕೊಳವೆ ಬಾವಿ ಕೊರೆದು ನೀರು ಬರದೇ ಇದ್ರೆ ಖಂಡಿತ ಅದನ್ನ ಡಿಫಂಕ್ಟ್ ಬೋರ್ವೆಲ್, ಫೇಲ್ಯೂರ್ ಬೋರ್ವೆಲ್ ಅಂತ ಹೇಳಿ ಮಾಡೋದು ಬೇಡ. ಅದಕ್ಕೆ ಪುನಶ್ಚೇತನ ಮಾಡಿ ನೀರನ್ನ ಹೆಚ್ಚು ಮಾಡಬಹುದು ಅಂತ ಒಂದು ಸರಳವಾದ ವಿಧಾನ ನಮ್ಮಲ್ಲಿ ಸಾಕಷ್ಟು ನಮ್ಮ ಇದ್ರಲ್ಲಿ ನೋಡ್ಕೊಂಡು ಹೋಗ್ಬೋದು. ಸರ್, ಈಗ ನೀವು ಹೇಳಿದ್ರಿ ಬೋರ್ವೆಲ್ ಯಾರಿಗಿಲ್ಲ ಅವರನ್ನು ಇದು ಮಾಡೋದು, ಆದ್ರೆ ನಾವು ಬಾವಿ ಯೂಸ್ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಬಾವಿ ಇದೆ, ಪಕ್ಕದ ಮನೆಯಲ್ಲಿ ಬಾವಿ ಇದೆ, ನಮ್ಮ ಮನೆಯಲ್ಲಿ ಬಾವಿ ಇದೆ. ನಮ್ಗೆ ಬಾವಿ ಇದ್ದೇ ನೀರು ಸೇರ್ತೀವಿ, ಅದು ಬಾವಿ ಅಲ್ಲದೆ ನೀರು ಉಪಯೋಗ ಮಾಡ್ತೀವಿ. ಬಾವಿ ನೀರನ್ನು ಹೇಗೆ ರೀಚಾರ್ಜ್ ಮಾಡ್ಬೋದು? ಓಕೆ, ಈಗ ನೋಡಿ, ನಮ್ಮ ತೆರೆದ ಬಾವಿಗಳಿಗೆ 4,500 ವರ್ಷಗಳ ಇತಿಹಾಸ ಇದೆ. ಓಪನ್ ವೆಲ್ಗೆ. ಬೋರ್ವೆಲ್ಗಳಿಗೆ 50 ವರ್ಷ ಅಷ್ಟೇ. 50 ವರ್ಷದಿಂದ ಬಂದಿರತಕ್ಕಂಥ ಬೋರ್ವೆಲ್ ಈಗ ಆಲ್ರೆಡಿ 50 ವರ್ಷದಲ್ಲಿ ಅಲ್ಲಿ ಸತ್ತು ಹೋಗಿದೆ. ಅಂದ್ರೆ ತುಂಬಾ ಬೋರ್ವೆಲ್ಗಳು ವಿಫಲ ಆಗಿದೆ. ಹಾಗಾಗಿ ನನ್ನ ಪ್ರಕಾರ ಬರೀ ಕರಾವಳಿ ಅಲ್ಲ, ಇವತ್ತು ಬಯಲು ಸೀಮೆಗಳಲ್ಲಿ ಎಷ್ಟೊಂದು ಓಪನ್ ವೆಲ್ಸ್ ನೀರು ಕೊಡ್ತಾ ಇದೆ. ಹಾಗಾಗಿ ನಾವು ಓಪನ್ ವೆಲ್ಗಳನ್ನ ಸ್ಟ್ರೆಂಥನ್ ಮಾಡಬೇಕು. ಓಪನ್ ವೆಲ್ ಅಲ್ಲಿ ನೀರು ಕಡಿಮೆ ಆಯ್ತು ಅಂತ ಹೇಳಿ ಮತ್ತೆ ನಾವು ಇನ್ನೊಂದು ಬಾವಿ ಮತ್ತೆ ಪಕ್ಕದಲ್ಲಿ ಬೋರ್ವೆಲ್ ಹಾಕೋದು ಖಂಡಿತ ಮಾಡೋದು ಬೇಡ. ಯಾಕಂದ್ರೆ ಈ ಒಂದು ಲೆಟ್ರೆಟಿಕ್ ಫಾರ್ಮೇಶನ್ಗೆ ತೆರೆದ ಬಾವಿಗಳಲ್ಲಿ ಅತಿ ಹೆಚ್ಚಿನ ನೀರನ್ನ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಬಾವಿಗಳಿಗಿದೆ. ಹಾಗಾಗಿ ನಮ್ಮ ಸ್ಲ್ಯಾಬಿನ ಮೇಲ್ಛಾವಣಿಯಿಂದ ಬರುವಂತ ನೀರನ್ನ ನೇರವಾಗಿ ಎಲ್ಲ ಪೈಪ್ಗಳನ್ನ ಒಟ್ಟು ಮಾಡಿ ಒಂದು ಪೈಪ್ ಲೈನ್ ಅಲ್ಲಿ ಬರುವಂತ ವಿನ್ಯಾಸ ಮಾಡಿ ಒಂದು ಕಡೆ ಒಂದು ಫಿಲ್ಟರ್ ಮಾಡಬೇಕು. ಸರಳವಾದಂಥ ಫಿಲ್ಟರ್ ಆಗಿರೋಂಥ ನೀರು ನೇರವಾಗಿ ತಗೊಂಡೋಗಿ ಬಾವಿಗೆ ಡಂಪ್ ಮಾಡ್ಬೋದು. ಈ ಒಂದು ವಿಧಾನದಲ್ಲಿ ಟೆರೇಸಿಂದ ಬರುವಂಥ ನೀರು, ಟೆರೇಸಲ್ಲಿ ಸ್ವಲ್ಪ ಕಸ ಕಡ್ಡಿ ಇರ್ಬೋದು, ಧೂಳು ಇರ್ಬೋದು, ಅದನ್ನು ತೆಗಿಲಿಕ್ಕೆ ಫಸ್ಟ್ ಬರುವಂಥ ಪೈಪಿಗೆ ಫಸ್ಟ್ ಫ್ಲಶ್ ಅಂತ ಹೇಳ್ತೀವಿ. ಮೇಲ್ಛಾವಣಿಯಿಂದ ಬರುವಂಥ ನೀರು, ಮೊದಲ ತೊಳೆತದ ನೀರು ಹೊರಗೆ ಹೋಗ್ಲಿಕ್ಕೆ ಅಲ್ಲೊಂದು ವಾಲ್ವ್ ವ್ಯವಸ್ಥೆ ಮಾಡಬೇಕು. ಪ್ರತಿ ಬಾರಿಗೂ ಮಳೆ ಬರುವಾಗ 1-2 ನಿಮಿಷದ ನೀರು ಹೊರಗೆ ಬಿಟ್ಟು ಆನಂತರ ಬರುವಂಥ ನೀರನ್ನ ಮತ್ತೊಮ್ಮೆ ಫಿಲ್ಟರ್ ಮಾಡಿ ಆ ನೀರನ್ನ ಬಾವಿಗೆ ಬಿಟ್ಟರೆ ನಮ್ಮ ಕರಾವಳಿಯಾದ್ಯಂತ ಇರುವಂಥ ಲಕ್ಷಾಂತರ ಕೊಳವೆ ಬಾವಿಗಳಿಗೆ ಮತ್ತೆ ಪುನಶ್ಚಿತನಾಗಿ ಕೋಟ್ಯಾಂತರ ಲೀಟರ್ ನೀರನ್ನ ಬಾವಿಗಳಿಗೆ ಇಂಗಿಸ್ಬೋದು. ಈ ಬಾವಿಗಳು ಮುಂದಿನ ಈಗ ಆಲ್ರೆಡಿ ನಮ್ಮಲ್ಲಿ ಈಗ ಸಮಸ್ಯೆ ಏನಾಗಿದೆ ಅಂದ್ರೆ ಫೆಬ್ರವರಿಗೆ ನೀರು ಕಡಿಮೆ ಆಗ್ತದೆ. ನಾವು ಏನೂ ಮಾಡದೆ ಹೋದ್ರೆ ಮುಂದಿನ ವರ್ಷದಿಂದ ಇನ್ನೂ ನಂಬರ್ ಆಫ್ ಡೇಸ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ವರ್ಷ ಪೂರ್ತಿ ನೀರು ಬರ್ಬೇಕಂತಂದ್ರೆ ಇಂಥ ಒಂದು ಕೆಲಸ ಮಾಡಬೇಕು. ಈ ಒಂದು ಇಲ್ಲಿ ಮೂಡುಗೋಪಾಡಿ ಅಂತಿದೆ ಕುಂಬಾಶಿ ಹತ್ರ, ಒಬ್ಬರು ಬಾಲಕೃಷ್ಣ ಪೈ ಅಂತ, ಅವ್ರು ಇಡೀ ಸ್ಲ್ಯಾಬ್ ಅನ್ನು ನೀರು ತಗೊಂಡೋಗಿ ಫಿಲ್ಟರ್ ಮಾಡೋ ಬಾವಿಗೆ ನೀರು ಇಂಗಿಸುವಂತ ಕೆಲಸ ಮಾಡಿದ್ರೆ ಇವತ್ತು ಇಡೀ ಕರಾವಳಿಯಾದ್ಯಂತ ಬಾವಿಗಳಲ್ಲಿ ಜಲಮಟ್ಟ ಕೆಳಗೋಗಿದೆ. ಅವರ ಬಾವಿಯಲ್ಲಿ ಏಪ್ರಿಲ್ ಮೇನಲ್ಲೂ 10 ಫೀಟ್ ನೀರಿದೆ. ಅವ್ರು ಖರ್ಚು ಮಾಡಿರೋದು ಎಷ್ಟು ಗೊತ್ತಾ? ಕೇವಲ 1,500-2,000 ರೂಪಾಯಿ ಖರ್ಚು ಮಾಡಿದ್ರು.
ಸಣ್ಣ ಸಣ್ಣ ಪ್ರಯತ್ನಗಳು ಮಾಡಿದ್ರೆ ಖಂಡಿತ ತೆರೆದ ಬಾವಿಗಳಲ್ಲಿ ಮತ್ತೆ ಹೆಚ್ಚು ಮಾಡ್ಬೋದು. ಯಾಕಂದ್ರೆ ಒಂದು ಟ್ಯಾಂಕರ್ ನೀರು ತರಲಿಕ್ಕೆ ಮಿನಿಮಮ್ 600-700 ರೂಪಾಯಿ ಕೊಡಬೇಕಾಗುತ್ತೆ. ಸರಳವಾದಂಥ ಒಂದು ಅದೇ ಪ್ರಶ್ನೆಗೆ ನಾನು ಬರ್ತಿದ್ದೆ ಸರ್. ನಾನು ನಿಮ್ಮಲ್ಲಿ ಕೇಳಬೇಕು, ನಾವು ರೀಚಾರ್ಜ್ ಮಾಡೋ ವಿಧಾನ, ಇಂಗುಗುಂಡಿ ವಿಧಾನ, ನೀವು ಹೇಳಿದಾಗೆ ಸರಳ ವಿಧಾನ ಯಾವುದೂ ಮಾಡೋದ್ರಿಂದ ಜನ ಅಥವಾ ಎಲ್ಲರೂ ಆಲೋಚನೆ ಮಾಡೋದು ಖರ್ಚು ಎಷ್ಟು, ಬಜೆಟ್ ಎಷ್ಟು ನನ್ನಿಂದ ಕೈಯಲ್ಲಿ ಮಾಡ್ಲಿಕ್ಕೆ ಆಗುತ್ತಾ, ಯಾಕೆ ಮಾಡ್ಬೇಕಂತ ಹೇಳಿ. ನೀವು ಹೇಳಿದ ವಿಧಾನ ರೀಚಾರ್ಜಿಂಗ್ ವಿಧಾನ ಅಥವಾ ಸರಳ ವಿಧಾನ, ಅದು ಯಾವುದೋ ಒಂದು ವಿಧಾನ ಹಿಂಗು ಭೂಗರ್ಭಕ್ಕೆ ನೀರನ್ನು ತಲುಪಿಸೋ ವಿಧಾನ ಮಾಡ್ಬೇಕಾದ್ರೆ ಎಷ್ಟು ಅಂದಾಜು ತಗಲ್ಬೋದು ಸರ್ ಹಣ? ಒಂದು ಹೇಳ್ಬೇಕಾದ್ರೆ, ಒಂದು ನೀವು ಹೇಳಿದಾಗ ಓಪನ್ ವೆಲ್ ರೀಚಾರ್ಜ್, ನಮ್ಮ ಓಪನ್ ವೆಲ್ಗೆ ನೀರನ್ನು ಹೆಚ್ಚು ಮಾಡಬೇಕು. ನನ್ನ ಸ್ಲ್ಯಾಬ್ ಎಷ್ಟು ಸ್ಕ್ವೇರ್ ಮೀಟರ್ ಇದೆ ಅದು ಇಂಪಾರ್ಟೆಂಟ್. ಇನ್ನು 5 ಸೆನ್ಸ್ ಮನೆನ 10 ಸೆನ್ಸ್ 15-20 ಸೆನ್ಸ್ ಅಂತ ಅದ್ರ ಮೇಲೆ ಅದಕ್ಕೆ ಅನುಗುಣವಾಗಿ ಪೈಪ್ ಡಿಸೈನ್ ಮಾಡಬೇಕು. ಪೈಪ್ ಡಿಸೈನ್ ಯಾಕಂದ್ರೆ ಒಂದು 30-40 ಸ್ಲ್ಯಾಬ್ ಇದ್ರೆ ಮಿನಿಮಮ್ 4 ಇಂಚಿನ ವ್ಯಾಸದ ಪೈಪ್ ಹಾಕಬೇಕು. ಅಂದ್ರೆ 110 mm. ಅಂದ್ರೆ ಮಳೆಯ ಸ್ಪೀಡಲ್ಲಿ ಹೋಗ್ಬೇಕು. ನನ್ನ ಪ್ರಕಾರ 1 ಗಂಟೆಗೆ 100 ಮಿಲಿಮೀಟರ್ ಮಳೆ ಸುರಿದ್ರು ಅದೇ ಸ್ಪೀಡಲ್ಲಿ ನೀರು ಹೊರಗೆ ಬರಬೇಕು. ಸ್ಲ್ಯಾಬ್ ಮೇಲೆ ನೀರು ನಿಲ್ಕೂಡುದು. ಯಾಕಂದ್ರೆ ಈ ಭಾಗದಲ್ಲಿ ಮಳೆ ತೀವ್ರತೆ ಹೆಚ್ಚಿರೋದ್ರಿಂದ ಸ್ಲ್ಯಾಬ್ ಮೇಲೆ 1 ಡ್ರಾಪ್ ನಿಲ್ದಾಗ ಡಿಸ್ಚಾರ್ಜ್ ಆಗ್ತಾ ಇರಬೇಕು. ಅದು ಫಸ್ಟ್ ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲ ನೀರು ಪೈಪಲ್ಲಿ ತಂದು ಅದಕ್ಕೆ ಸೂಕ್ತವಾದ ಕ್ಲಾಂಪ್ಸ್ ಆಗ್ಬೋದು, ಓಲ್ಡ್ ಮಾಡುವಂಥ ಇದೆಲ್ಲ ಇಟ್ಟು ಮಾಡಿ ಫಿಲ್ಟ್ರೇಷನ್ ವ್ಯವಸ್ಥೆ ಮಾಡಿದ್ರೆ ನನ್ನ ಪ್ರಕಾರ ಒಂದು 4,000-5,000 ರೂಪಾಯಿ ವೆಚ್ಚದಲ್ಲಿ ಮಾಡ್ಕೊಳ್ಬೋದು. ಇಲ್ಲ ಯಾರೋ ಒಬ್ರು ಪ್ಯಾಕೇಜ್, ಯಾರೋ ಕಾಂಟ್ರಾಕ್ಟರ್ ಪ್ಲಂಬರೋ ಬರ್ತಾರೆ ಅಂದ್ರೆ ಯೂಶಲಿ 10-15-20 ಸಾವಿರವನ್ನು ಮಾಡ್ತಾರೆ. ನಾವೇ ಓನರೇ ಇನ್ವಾಲ್ವ್ ಆದ್ರೆ ಇದು ತುಂಬಾ ಕಡಿಮೆ ವೆಚ್ಚದಲ್ಲಿ ಮಾಡುವಂತ ಕೆಲಸ ಅದು. ಯಾಕಂದ್ರೆ ಇಲ್ಲಿ ಸಹ ಸಾಕಷ್ಟು ಜನ ಏಜೆನ್ಸಿಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಈ ತರ ಮಳೆ ಕೊಯ್ಲು ಕ್ಷಾಮ ಬಂದ ತಕ್ಷಣ ಸೃಷ್ಟಿ ಆಗ್ತಾ ಹೋಗ್ತಾರೆ. ಸಾಧ್ಯವಾದಷ್ಟು ನನ್ನ ಒಂದು ಸಂದೇಶ ಏನಂತಂದ್ರೆ, ನಾವು ಮನೆ ಮಾಲೀಕರೇ ಇದ್ರ ಬಗ್ಗೆ ನಮಗೆ ನಾಲೆಡ್ಜ್ ಬೇಕಾಗುತ್ತೆ. ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ. ಯಾರ್ಯಾರು ಸಕ್ಸಸ್ ಆಗಿದ್ದಾರೆ ಈ ಭಾಗದಲ್ಲಿ ಮಳೆ ನೀರನ್ನು ಕೊಯ್ಲು ಮಾಡಿ ನೀರನ್ನು ಗೆದ್ದಂಥವ್ರು ಏನಿದಾರಲ್ಲ ಅವರೇ ಹೀರೋಗಳು. ಈಗ ಅವ್ರ ಮಾರ್ಗದರ್ಶನ ತಗೊಂಡ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಸಾಕಷ್ಟು ಜನ ತಜ್ಞರಿದ್ದಾರೆ, ತಜ್ಞರ ಮಾಹಿತಿಗಳನ್ನು ತಗೊಳ್ಬೇಕು. ತಗೊಂಡ್ರೆ ಖಂಡಿತ ನಮ್ಮ ತೆರೆದ ಬಾವಿಗಳಲ್ಲಿ ಮುಂದಿನ ವರ್ಷ 10 ಫೀಟ್ 20 ಫೀಟ್ ರೈಸ್ ಮಾಡ್ಬೋದು. ಯಾಕಂದ್ರೆ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ನೀರನ್ನು ಭೂಮಿಗೆ ತುಂಬುವಂತ ಕೆಲಸವನ್ನ ಯುದ್ಧೋಪಾಯದಲ್ಲಿ ಮಾಡಬೇಕು. ನಾನು ಹಣ ಖರ್ಚು ಎರಡನೇ ವಿಷಯ, ಎಷ್ಟು ಲಕ್ಷ ಲೀಟರ್ ನೀರನ್ನ ನಾನು ಸಂಗ್ರಹಿಸಲಿಕ್ಕೆ ಸಾಧ್ಯ, ಭೂಮಿಯಲ್ಲಿ ಸ್ಟೋರೇಜ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿ. ಅದು ಖರ್ಚಿನದ ಹೇಳಿದ್ರೆ ಇದೇ ವಾಟರ್ ರೀಚಾರ್ಜ್, ಬೋರ್ವೆಲ್ ರೀಚಾರ್ಜ್, ಅದರ ಬಗ್ಗೆ ಕೊಳವೆ ಬಾವಿ ಜಲ ಮರುಪೂರ್ಣ ಮಾಡ್ಲಿಕ್ಕೆ ನನ್ನ ಪ್ರಕಾರ ಒಂದು 8 ಅಡಿ ಉದ್ದ ಅಗಲ ವಿನ್ಯಾಸದ ಒಂದು ಇಂಗುಗುಂಡಿ ಮಾಡೋದಾದ್ರೆ ಕೊನೆಯ ಪಕ್ಷ ಒಂದು 35,000-40,000 ರೂಪಾಯಿ ಖರ್ಚಾಗ್ಬೋದು. ಯಾಕಂದ್ರೆ ಇಂಗುಗುಂಡಿ ಮಾಡ್ಲಿಕ್ಕೆ JCB ಅಥವಾ ಯಂತ್ರ ಬೇಕಾಗ್ಬೋದು, ಅಥವಾ ಮ್ಯಾನ್ಯುಯಲೇ ಮಾಡಿದರೆ ಅದಕ್ಕೊಂದಷ್ಟು 4-5 ಸಾವಿರ ಖರ್ಚಾಗುತ್ತೆ. ಮತ್ತೆ ಅದಕ್ಕೆ ಬೇಕಾದಂತ ದಪ್ಪಕಲ್ಲು, ಸಣ್ಣ ಜಲ್ಲಿ, ಇದ್ದಿಲು, ಮರಳು, ಲೇಬರು, ಫಿಲ್ಟರ್ ಐಟಮು, ಇದೆಲ್ಲದೂ ಸೇರಿ ನನ್ನ ಪ್ರಕಾರ ಒಂದು 35,000-40,000 ರೂಪಾಯಿ ಖರ್ಚಾಗ್ಬೋದು. ಅವ್ರು ಓನರ್ ಇನ್ವಾಲ್ವ್ ಆದ್ರೆ. ಇದಕ್ಕೂ ಒಂದು ಮೂರನೇ ವ್ಯಕ್ತಿ ಯಾರಾದ್ರೂ ಕಾಂಟ್ರಾಕ್ಟರ್ ಬಂದ್ರೆ ಅದು 50,000-60,000 ಸಾವಿರ ಬೇಕಾದ್ರೂ ಆಗ್ಬೋದು. ಇದು ಒಂದು ಬೋರ್ವೆಲ್ನ ಬಜೆಟ್. ಇಷ್ಟೇ ಆಗುತ್ತಾ ಅಂತ ಏನಿಲ್ಲ, ಆ ಒಂದು ಸ್ಥಳದ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಪ್ರದೇಶದಲ್ಲಿ 25,000 ರೂಪಾಯಿ ಮಾಡ್ಕೊಳ್ಬಹುದು. ನಮ್ಮ ಕೃಷಿ ಭೂಮಿಯಲ್ಲಿ ಸಿಗುವಂತ ಮಟೀರಿಯಲ್ಸ್ ಮೇಲೆ ಡಿಪೆಂಡ್ ಆಗ್ಬೋದು. ಮತ್ತೊಂದು ನಾವು ಗಮನಿಸಿದ್ರೆ ಸರ್, ಯಾವುದ್ರಲ್ಲಿ ಈಗ ಅಂತರ್ಜಲ ನಮ್ಮಲ್ಲಿ ಕುಸಿತಾ ಇದೆ. ನೀವು ಹೇಳಿದಾಗೆ ಅಂತರ್ಜಲ ಮರುಪೂರ್ಣ ಆಗ್ತಾ ಇಲ್ವ ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ ಹೇಳೋದಾದ್ರೆ, ನಾವು ಎಲ್ರಿಗೂ ನಾನು ಇಷ್ಟು ಸಾಕಷ್ಟು ಮಾಡಿದಪ್ಪ, ಅಂತರ್ಜಲ ಹೇಗೆ ವೃದ್ಧಿ ಆಗುತ್ತಾ ಅದೊಂದು ಡೌಟ್ ಇದೆ. ಅಂದ್ರೆ ನಾನು ಇಷ್ಟು ಖರ್ಚು ಮಾಡ್ತೀನಿ, ಇದೆಲ್ಲ ಸಕ್ಸಸ್ ಆಗುತ್ತಾ, ಏನು ರೀಚಾರ್ಜ್ ಮಾಡೋದು, ಓಪನ್ ರೀಚಾರ್ಜ್, ಇದರ ಬಗ್ಗೆ ತಾವು ಏನು ಹೇಳ್ತೀರಿ ಅಂತ? ಈಗ ನೋಡಿ, ನಮ್ಮ ಸಕ್ಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಸಂಶಯನೇ ಬೇಡ. ಬಿಜಾಪುರ, ಗುಲ್ಬರ್ಗ, ಆಂಧ್ರ ಪ್ರದೇಶದಲ್ಲಿ ಸಕ್ಸಸ್ ಆಗುತ್ತೆ. ಅಲ್ಲಿ ಮಳೆನೇ ಕಡಿಮೆ. ಅಲ್ಲಿ ಹೇಳಿದಾಗೆ ಕೆಲವೊಂದು 40 ಗಂಟೆ 50 ಗಂಟೆನೂ ಮಳೆ ಸಿಗಲ್ಲ. ಅಂತ ಪ್ರದೇಶದಲ್ಲಿ ಸಕ್ಸಸ್ ಆಗುತ್ತೆ ಅನ್ನುವಾಗ ಇಲ್ಲಿ ಸಾಕಷ್ಟು ಮಳೆ ಬರುತ್ತೆ. ನಮ್ಮಲ್ಲಿ ಮಳೆ ಕೊರತೆ ಇಲ್ಲ. ಮಳೆ ಸಾಕಷ್ಟು ಇರುವಾಗ ಆ ನೀರು ಭೂಗರ್ಭದಲ್ಲಿ ಹೋಗಿರುತ್ತ ನೀರು ಖಂಡಿತ ಎಲ್ಲೂ ಹೋಗಲ್ಲ. ಯಾರು ಮಳೆ ನೀರು ಕೊಯ್ಲು ಮಾಡಿ ತೆರೆದ ಬಾವಿಗೆ ಮರುಪೂರ್ಣ ಮಾಡ್ತಾರೋ 100% ಅವ್ರಿಗೆ ಬೆನಿಫಿಟ್ ಆಗೇ ಆಗುತ್ತೆ. ಇವ್ರಿಗೊಬ್ಬರಿಗೆ ಎಲ್ಲ ಅಕ್ಕಪಕ್ಕದವ್ರಿಗೂ ಆಗುತ್ತೆ. ನಾವು ಮಾಡಿದ್ಮೇಲೆ ನೆರೆಯವರು ಅವರು ಮಾಡ್ತಾರೆ. ಅವ್ರು ಯಾರು ಮಾಡಿಲ್ಲ, ನಾನು ಒಬ್ಬನೇ ಮಾಡ್ತೀನಿ, ನನ್ನಿಂದ ಬೇರೆ ಯಾರಿಗೋ ಬೆನಿಫಿಟ್ ಆಗುತ್ತೆ ಅನ್ನೋ ಒಂದು ನೆಗೆಟಿವ್ ಆಟಿಟ್ಯೂಡ್ ಇದು ಈ ವಿಷಯದಲ್ಲಿ ಬೇಡ. ಯಾಕಂದ್ರೆ ನಾವೆಲ್ಲ ಒಂದಷ್ಟು ನಮ್ಮಲ್ಲಿ ಇರುವಂಥ ಒಳ್ಳೆ ಜನರಿದ್ದೀವಿ. ನಾವೆಲ್ಲ ನನ್ನಿಂದ ಬೇರೆಯವ್ರಿಗೂ ಅನುಕೂಲ ಆಗ್ಬೇಕನ್ನೋ ಒಂದು ಯೋಚನೆಯನ್ನು ಮಾಡುವಾಗ ನಾವು ಈ ಥರದಲ್ಲಿ ನಾನು ಫಸ್ಟ್ ಮಾಡಬೇಕು, ನಾನು ಮಾಡಿ ನಾನೊಬ್ಬ ಮಾಡಲಾಗಬೇಕು ಅಂತ ಹೇಳಿ ನಾವೆಲ್ಲರೂ ಹೊರಟಿದ್ದೆ ಆದರೆ ಖಂಡಿತ ಇವತ್ತು ನೀರನ್ನು ಹೆಚ್ಚು ಮಾಡಲಿಕ್ಕೆ ತುಂಬ ಸರಳವಾದಂಥ ವಿಧಾನ ಅಂತ ಹೇಳ್ಬೋದು. ತಾವು ಹೇಳಿದಾಗ ಸರ್, ನಾವು ನಿಮ್ಮ ಓದಿದಾಗ ವಾಟರ್ ರೀಚಾರ್ಜ್ ಮಾಡುವಾಗ ಆಸುಪಾಸಿನ 1 ಕಿಲೋಮೀಟರ್ವರೆಗೆ ನಾವು ಅಂತರ್ಜಲ ವೃದ್ಧಿ ಮಾಡಿಸ್ಬೋದು ಅಂತ ಹೇಳ್ತಾರೆ. ಅಂದರೆ ಒಂದು ವಾಟರ್ ರೀಚಾರ್ಜಿನ ಅದು ಎಷ್ಟು ಸಾಧ್ಯ ಸರ್, ಹೇಗೆ ಅಂತ ಹೇಳಿ?
ಇದಕ್ಕೆ ಕಿಲೋಮೀಟರ್ ಇಷ್ಟು ಮೀಟರ್ ಅಂತ ಹೇಳಿಕ್ಕೆ ಸಾಧ್ಯತೆ ಇಲ್ಲ. ಆ ಭೂಮಿಯಲ್ಲಿ ಇರುವಂಥ ಲೆಟ್ರೇಟಿನ ಫಾರ್ಮೇಷನ್ ಮೇಲೆ, ಕಲ್ಲಿನ ಸೀಳುಗಳ ಮೇಲೆ, ಭೂಗರ್ಭದ ಒಂದು ಜಲದ ರೇಖೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಹರಿಯುವಿಕೆ. ಆ ಹರಿಯುವಂಥ ಮೂಮೆಂಟ್ ಇದ್ರೆ ಮಾತ್ರ ಆಗುತ್ತೆ. ಎಷ್ಟೋ ಕಡೆ ನನ್ನ ಬಾವಿಯಲ್ಲಿ ಮರುಪೂರ್ಣ ಮಾಡಿದ್ದೀನಿ, ಪಕ್ಕದ ಬಾವಿಗೆ ಮರುಪೂರ್ಣ ಆಗದಿರೋಂಥ ಉದಾಹರಣೆಗಳು ಎಷ್ಟೋ ಇದೆ. ಎಷ್ಟೋ ಜನ ಹೇಳ್ತಾರೆ ಅವ್ರಿಗೂ ನನಗೂ 20 ಫೀಟ್ ಡಿಸ್ಟೆನ್ಸ್ ಇದೆ, ಅವ್ರ ಬಾವಿಯಲ್ಲಿ 10 ಫೀಟ್ ನೀರಿದೆ, ನನ್ನ ಬಾವಿಯಲ್ಲಿ ಬಾಟಮ್ಗೆ ಹೋಗಿದೆ ಅಂತ. ಕಾರಣ ಅಲ್ಲಿಯ ಜಲಸ್ತರಗಳ ರಚನೆ ಬೇರೆ ಇರುವಾಗ ಆಗ್ಲಿಕ್ಕೂ ಇಲ್ಲ. ಖಂಡಿತ ಇದು ಒಟ್ಟು ಸಾಮೂಹಿಕವಾಗಿ ಮಾಡೋದ್ರಿಂದ ಇದು ಹೆಚ್ಚಿನ ಬೆನಿಫಿಟ್ ಆಗ್ಲಿಕ್ಕೆ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು. ಒಬ್ಬೊಬ್ಬರು ಮಾಡೋದಕ್ಕಿಂತಲೂ ಸಾಮೂಹಿಕವಾಗಿ ಯುದ್ಧೋಪಾದಿಯಲ್ಲಿ ಜಲ ಸಂರಕ್ಷಣೆ ಮಾಡುವಂಥ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕು. ಮನೆ ಕಟ್ಟುವಾಗ ನಾವು ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ, ಮನೆಯಲ್ಲಿ ಇಂಟೀರಿಯರ್ ಡೆಕೋರೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ನನ್ನ ಕಾಸ್ಟ್ಲಿ ಮಟೀರಿಯಲ್ಸ್ ಹಾಕಿದಿರ್ತೀವಿ, ನನ್ನ ಬೆಡ್ರೂಮ್ ಇಷ್ಟು ದೊಡ್ಡದಿರಬೇಕು, ನನ್ನ ಡೈನಿಂಗ್ ಹಾಲ್ ಇಷ್ಟು ದೊಡ್ಡದಿರಬೇಕು, ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತೀವಿ. ಆದರೆ ನೀರಿನ ವಿಷಯಕ್ಕೆ ಬಂದ ತಕ್ಷಣ ಕಾಸ್ಟ್ ಎಫೆಕ್ಟಿವ್ ಐಡಿಯಾ ಕೇಳ್ತೀವಿ. ಖಂಡಿತ ಅದು ನನ್ನ ಪ್ರಕಾರ ಕಲ್ಪನೆ ತಪ್ಪು. ಮನೆಯ ಒಳಗೆ ನನ್ನ ನೀರಿನ ಸೌಲಭ್ಯನೂ ಅದೊಂದು ಕಾಂಪೊನೆಂಟ್. ಅದು ಸೋಲಾರ್ ವಾಟರ್ ಹೀಟರು ಸಹ ಇದಕ್ಕೊಂದು ಕಾಂಪೊನೆಂಟು. ಸೋಲಾರ್ ಲೈಟಿಂಗು ಇದು ಒಂದು ಕಾಂಪೊನೆಂಟ್ ತಿಳ್ಕೊಂಡಿಲ್ಲ ನಾವು ಇದೆಲ್ಲ ಬೇರೆ ಬೇರೆ ಎಕ್ಸ್ಟ್ರಾ ಕಾಂಪೊನೆಂಟ್ಸ್ ಅಂತ ತಿಳ್ಕೊಂಡಿದ್ದೀವಿ. ಖಂಡಿತ ಅಲ್ಲ. ಮನೆಗೆ ಬಾವಿ ಎಷ್ಟು ಇಂಪಾರ್ಟೆಂಟು, ಬಾವಿ ನೀರು ತೆಗೆಯೋದು ನಮ್ಗೆ ಎಷ್ಟು ಜವಾಬ್ದಾರಿ ಇದೆಯೋ, ನೀರು ಇಂಗಿಸುವಂಥ ಕೆಲಸ ನಮ್ಮದೇ ಜವಾಬ್ದಾರಿ. ಈಗ ನನ್ನ ಬಾವಿಯಲ್ಲಿ ಜಲ ಹೆಚ್ಚಾಗಬೇಕಂದ್ರೆ ನಾನೇ ಎಫರ್ಟ್ ಹಾಕ್ಬೇಕು. ಸರ್ಕಾರ ಇನ್ನೊಂದು ಬರುತ್ತೆ, ಯಾರೋ ಮಾಡ್ತಾರೆ, ನಮ್ಮ ಊರಿನ ಕೆರೆ ತುಂಬುತ್ತೆ, ಪಕ್ಕದಲ್ಲಿ ಕೆರೆ ಇನ್ನೊಂದು ಬರುತ್ತೆ. ಖಂಡಿತ ಅದು ಯಾವುದೂ ಅಲ್ಲ. ನನ್ನ ಬಾವಿ ನೀರು ನಾನು ಎಷ್ಟು ತೆಗಿತೇನೋ ಭೂಗರ್ಭದಿಂದ ಭೂಮಿಗೆ ಅಷ್ಟನ್ನು ವಾಪಸ್ ಕೊಡ್ಬೇಕು. ಅಷ್ಟಲ್ಲ, 2ರಷ್ಟು ಕೊಡ್ಬೇಕು ನಾವು. ಈ ಥರ ಪ್ರತಿಯೊಬ್ಬರು ಮಾಡಿದ್ದೆ ಆದರೆ ಖಂಡಿತ ಯಾಕೆ ಸಾಧ್ಯತೆಗಳಿಲ್ಲ. 100ಕ್ಕೆ 100 ಯಶೋಗಾಥೆಗಳು ಹೇಳ್ತಾ ಹೋಗ್ಬೋದು. ಓಕೆ ಸರ್, ಇನ್ನಷ್ಟು ನಾವು ಇದರ ಬಗ್ಗೆ ಚರ್ಚೆ ವಿಶ್ಲೇಷಣೆ ಮಾಡೋಣ ಸರ್. ಒಂದು ಪುಟ್ಟ ವಿರಾಮ ನಂತರ. ವೀಕ್ಷಕರೇ, ಜೀವಜಲ ರಕ್ಷಣೆ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ನಂತರ. ಜೀವಜಲ ರಕ್ಷಣೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಅತಿಥಿಗಳಾದಂಥ ದೇವರಾಜ್ ರೆಡ್ಡಿ ಅವರಿದ್ದು, ಅವರನ್ನು ನಾನು ಮತ್ತೆ ಆತ್ಮೀಯವಾಗಿ ಸ್ವಾಗತ ಮಾಡಿದ್ದೇನೆ. ಸರ್, ಒಂದು ಕರೆ ಇದೆ, ಕರೆ ನೋಡೋಣ. ಹಲೋ 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 ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕುಶಾಲ್ ಅಂತ. ಹಾಂ, ಹೇಳಿ ಸರ್, ಹೇಳಿ. ಬೆಂಗಳೂರಿಂದ. ಹಾಂ, ಹೇಳಿ ಸರ್, ಏನು ಮಾಹಿತಿ ಬೇಕಿತ್ತು? ಹ್ಞೂ ಕೊಳೆ ಬಾವಿಗೆ ಮಾಹಿತಿ. ಅಂದರೆ ಕೊಳವೆ ಬಾವಿ ಕೊರೆಯಲಿಕ್ಕೆಯೋ ಅಥವಾ ರೀಚಾರ್ಜ್ ಬಗ್ಗೆನಾ? ರೀಚಾರ್ಜ್ ಬಗ್ಗೆ. ಓಕೆ. ಯಾವ ರೀತಿ ಸರ್, ನಿಮ್ಮ ಕೊಳವೆ ಬಾವಿ ಇದೆಯಾ ಮನೆಯಲ್ಲಿ, ಹೇಗೆ? ಹಾಂ, ಅದರ ಬಗ್ಗೆ. ಓಕೆ ಸರ್, ಓಕೆ, ಅವರು ಮಾಹಿತಿ ಕೊಡ್ತಾರೆ. ಮನೆಯ ಸರ್ ಕೃಷಿ ಭೂಮಿನ ತಮ್ಮದು? ಕೃಷಿ ಭೂಮಿ. ಸರ್, ಓಕೆ ಓಕೆ. ಅದೇ ಎಲ್ಲ ಕಡೆಗೂ ಇದೇ ಸಮಸ್ಯೆ. ಓಕೆ ಸರ್, ಮಾಹಿತಿ ನೀಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೃಷಿ ಭೂಮಿ ಇದೆ ಕೃಷಿಕರು ಕುಶಾಲನಗರ ಮಂಗಳೂರು. ಓಕೆ. ಇಲ್ಲಿ ಎಲ್ಲ ಕಡೆಗೂ ಸಮಸ್ಯೆ ಅಂತಂದ್ರೆ, ಕೊಳವೆ ಬಾವಿ ಪ್ರಾರಂಭಿಕ ಹಂತದಲ್ಲಿ ಒಳ್ಳೆ ನೀರಿದ್ದದ್ದು ಈಗ ಕಡಿಮೆ 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 ಆಗ್ತಾ ಬಂದಿದೆ. ನೋಡಿ, ಮಳೆಗಾಲ ಪ್ರಾರಂಭ ಆದ್ರೂ ನಮ್ಮಲ್ಲಿ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿಲ್ಲ. ಈಗ ಆಲ್ರೆಡಿ ಜೂನ್ ಪ್ಲಸ್ ಅಲ್ಲಿದ್ದೀವಿ, ಇನ್ನು ನಮ್ಮಲ್ಲಿ ಜಲದ ಮಟ್ಟ ಇನ್ನು ಮೇಲೆ ಬರಲಿಲ್ಲ. ಮತ್ತೆ ನಮ್ಮ ಆಲೋಚನೆಗಳು ಏನು ಮಾಡಬೇಕು ಅಂತಿದೆ. ಖಂಡಿತ ಈ ಥರ ಜಲ ಮರುಪೂರ್ಣ ಮಾಡಿ ಬೋರ್ವೆಲ್ ರೀಚಾರ್ಜ್ ಮಾಡುವಂಥ ವಿಧಾನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ನೋಡ್ಕೊಂಬಂದು ಮತ್ತೆ ಕೊನೆಗೆ ಅವ್ರಿಗೆ ಮಾಹಿತಿಯನ್ನು ನಾವು ಶೇರ್ ಮಾಡ್ಕೊಂಡು ಎಲ್ಲೆಲ್ಲಿ ಮಾಹಿತಿ ಸಿಗುತ್ತೆ ಅಂತೇಳಿ, ಅದೇ ಥರದಲ್ಲಿ ಇಂಗುಗುಂಡಿಯನ್ನು ಅವರು ವೈಜ್ಞಾನಿಕವಾಗಿ ಮಾಡಿಕೊಂಡು ಜಲವನ್ನು ಹೆಚ್ಚು ಮಾಡ್ಕೋಬೋದು. ಮತ್ತೆ ರಿಪೀಟ್ ಮಾಡಿ ಈ ಥರ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಕೊಳವೆ ಬಾವಿ ಕೊರೆಯುವಂಥ ದುಸ್ಸಾಹಸ ತಪ್ಪುತ್ತೆ. ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡೋದು ತಪ್ಪುತ್ತೆ. ಬೋರ್ವೆಲ್ ಅಂದರೆ ನನ್ನ ಪ್ರಕಾರ ಒಂದು ಗ್ಯಾಂಬ್ಲಿಂಗ್ ಅಂತ ಹೇಳ್ಬೋದು. ಒಂದು ಕೊಳವೆ ಬಾವಿ ಕೊರೆಸೋದು ಜೂಜಾಟಕ್ಕಿಂತಲೂ ಅತಿ ಕಷ್ಟದ ಕೆಲಸ. ಜೂಜಾಟದಲ್ಲಿ ಗೆಲ್ಬೋದು, ಕೊಳವೆ ಬಾವಿ ಕೊರೆದು ನೀರು ಬರುತ್ತೆ ಅನ್ನೋ ನಂಬಿಕೆ ಹೋಗಿದೆ. ವಿಜ್ಞಾನಿಗಳು ಕರ್ಕೊಂಬಂದ್ರು ನೀರು ಸಿಗ್ತಾ ಇಲ್ಲ. ಲೋಕಲ್ ಮೆಥಡ್ಸ್ ಇದೆ ಇಲ್ಲ ನಮ್ಮಲ್ಲಿ, ತೆಂಗಿನಕಾಯಿ, ಕಡ್ಡಿ, ಉಂಗುರ, ಬೇರೆ ಬೇರೆ ವಿಧಾನಗಳಲ್ಲಿ, ಅದರಲ್ಲೂ ನೀರು ಸಿಗ್ತಾ ಇಲ್ಲ. ಹಾಗಾದ್ರೆ ಭೂಗರ್ಭದಲ್ಲಿರುವಂಥ ಜಲದ ಪೂರ್ತಿ ಕಣ್ಣೆಲ್ಲ ಖಾಲಿಯಾಗಿದೆ. ಜಲಸ್ತರಗಳೆಲ್ಲ ಬರೆದು ಮಾಡಿದ್ದೀವಿ. ನಾವು ನೀರನ್ನು ತುಂಬುವಂಥ ಕೆಲಸವನ್ನು ವೈಜ್ಞಾನಿಕವಾಗಿ
ಬೇಗ ಮಾಡ್ಕೊಳ್ಬೇಕಾಗಿದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸರ್, ನಿಮ್ಮಲ್ಲಿ ನಾನು ಇದೊಂದು ಕೇಳಿದ್ರೆ, ಮುಂಚೆ ನಮ್ಮ ಬಾವಿಗಳಲ್ಲಿ ಹೂಳು ತೆಗಿತಾ ಇದ್ರು, ಕೆರೆಗಂಟೆ ಏನೆಲ್ಲ ಇದೆ ನದಿ ಪ್ರದೇಶ ಅದರ ಹೂಳು ತೆಗಿತಾ ಇದ್ರು. ನಾವು ಈ ಉಡುಪಿ ಭಾಗದಲ್ಲಿ ನೋಡಿದ್ರೆ ಕಳೆದ ಬಾರಿಯ ವರ್ಷದಿಂದ ನಮ್ಮ ಇಲ್ಲಿ ಮರಳು ತೆಗೆಯುವುದು, ಮರಳುಗಾರಿಕೆ ಕಮ್ಮಿ ಆಗಿದೆ. ಅಂದ್ರೆ ಮರಳುಗಳು ಸಾಕಷ್ಟು ನದಿಯಲ್ಲಿ ಇಲ್ಲಿ ಕೆರೆಗಂಟೆಯಲ್ಲಿ ತುಂಬುತ್ತಾ ಇದೆ. ಮತ್ತೆ ಬಾವಿ ಪ್ರದೇಶದಿಂದ ಮಣ್ಣು ತೆಗೆಯುವವರು ಈಗ ಸಿಗ್ತಾ ಇಲ್ಲ, ಮಣ್ಣು ತೆಗಿತಾ ಇಲ್ಲ. ಇದಕ್ಕೂ ಅಂತರ್ಜಲ ಕುಸಿತಕ್ಕೂ ಸಂಬಂಧ ಇದೆಯಾ ಸರ್? ಇಲ್ಲ, ಅಂತರ್ಜಲ ಕುಸಿತಕ್ಕೂ ಬಾವಿಯ ಸಿಲ್ಟ್ಗೂ ಸಮಸ್ಯೆ ಏನಿಲ್ಲ. ಅಂದ್ರೆ ಬಾವಿಯ ಹೂಳನ್ನ ಸಿಲ್ಟ್ ಬರ್ತಾ ಉಂಟು. ಯಾಕಂದ್ರೆ ಮೇಲ್ಮಟ್ಟದಲ್ಲಿ ಶುದ್ಧವಾದ ಜಲದ ನೀರು ಖಾಲಿ ಆದ್ಮೇಲೆ ಕೆಳಗೆ ಒಸರುವಂತ ಜಲದ ಒಸರುಗಳಲ್ಲಿ ಮಣ್ಣಿನ ಅಂಶ ಹೆಚ್ಚು ಬರ್ತಾ ಇದೆ. ಹಾಗಾಗಿ ಬಾವಿಯಲ್ಲಿ ಪ್ರತಿ ವರ್ಷ 2-3 ಫೀಟ್ನಷ್ಟು ಸಿಲ್ಟ್ ಕಲೆಕ್ಟ್ ಆಗ್ತಾ ಇದೆ. ಹಾಗಾಗಿ ನಾವು ಆ ಸಿಲ್ಟನ್ನು ತೆಗಿಬೇಕು, ತೆಗೆದು ಹೊಸ ಜಲದ ಕಣ್ಣುಗಳನ್ನು ಸೃಷ್ಟಿ ಮಾಡಬೇಕು. ಅದು ಮಾಡೋದ್ರಿಂದ ಜಲದ ಮಟ್ಟವನ್ನು ಹೆಚ್ಚು ಮಾಡ್ಕೊಬೋದು, ಒಂದು ವಿಧಾನ. ಮತ್ತೆ ಬಾವಿಗೆ ಸ್ವಯಂಕೃತವಾಗಿ ಮೇಲ್ಮಟ್ಟದಲ್ಲಿರುವಂಥ ಜಲಸ್ತರಗಳಲ್ಲಿ ನೀರು ಹೆಚ್ಚಾಗಬೇಕು. ಈಗ ಬರುವಂಥ ಬಾವಿಯಲ್ಲಿ 20 ಫೀಟ್ 30 ಫೀಟ್ ಇರುವಂಥ ಬಾವಿಯಲ್ಲಿ ಮೇಲ್ಮಟ್ಟದ ಒಸರುಗಳು ಕಡಿಮೆ ಆಗಿದೆ, ಜಲದ ಪಸಿ ಕಡಿಮೆ ಆಗಿದೆ, ಕೆಳಮಟ್ಟದ ಪಸಿ ಮಾತ್ರ ಇದೆ. ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಅದು ಸಹ ಬಂದಾಗ್ಬೋದು. ಹಾಗಾಗಿ ಜಲದ ಕಣ್ಣನ್ನು ಮತ್ತೆ ಸೃಷ್ಟಿ ಮಾಡ್ಬೇಕಂತಂದ್ರೆ ನಾವು ಮೇಲಿಂದಲೇ ನೀರನ್ನು ಬರಲಿಕ್ಕೆ ಆ ಬಾವಿಯ ಸುತ್ತಲೂ ಸರ್ಕ್ಯುಲರ್ ರಿಂಗ್ ಗುಂಡಿಗಳು ಬೇಕಾದ್ರೆ ತೆಗಿಬೋದು, ಟ್ರೆಂಚ್ ಆಕಾರದಲ್ಲಿ. ಅವಾಗ ಬಾವಿಯಲ್ಲಿ ಜಲಮಟ್ಟವನ್ನು ಹೆಚ್ಚು ಮಾಡ್ಬೋದು. ಮತ್ತೆ ನಾವು ಮರಳ ಬಗ್ಗೆ ನಮ್ಗೆ ಗೊತ್ತಿದೆ, ಇಡೀ ರಾಜ್ಯ ಎಲ್ಲ ದೇಶದಲ್ಲಿ ನಾವು ನದಿ ಹಳ್ಳ ಕೊಳ್ಳದ ಮರಳನ್ನೆಲ್ಲ ಗಣಿಗಾರಿಕೆ ತರ ಮಾಡಿ ನಾವು ಇವತ್ತಿನ ನಗರಗಳು ಇಷ್ಟು ಫಾಸ್ಟ್ ಆಗಿ ಡೆವಲಪ್ ಆಗ್ಕೊಂಡು ಮರಳು ಬೇಕಾಗಿದೆ ಅಂತ ಹೇಳಿ ನಾವು ಮರಳನ್ನ ಮ್ಯಾನ್ಯುಯಲ್ ತೆಗಿತಾ ಇದ್ವಿ. ಈಗ ಯಂತ್ರಗಳು ಬಂದಿದೆ. ಅದು ಎಷ್ಟು ನಾವು ಮೇಲೆ ನಾವು ಕ್ರೀಮ್ ತರ ತೆಗಿಬೇಕಾಗಿತ್ತು, ಕೇಕಿನ ಮೇಲೆ ಕ್ರೀಮ್ ತೆಗಿತಾ ಇಲ್ಲ, ಅದು ಕೇಕ್ನೇ ತೆಗೆದು ತಿಂತಾ ಇದ್ವಿ. ಅಂದ್ರೆ ಮರಳೆಲ್ಲ ಕೆಳಗಡೆ ವೆದರ್ ಡ್ರಾಕ್ ಶಿಲಾವಲಯದವರೆಗೂ ಮರಳನ್ನು ತೆಗೆದಿದ್ದೀವಿ. ಇನ್ನು ಮುಂದೆ ಜನ ಎಚ್ಚೆತ್ಕೊಂಡು ಮರಳು ನಮ್ಗೊಂದು ಖುಷಿ ಅನ್ನೋದು, ಮರಳು ಎಷ್ಟು ಇರ್ತದೆ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಅದು ಇಂಗುವಂತ ಸ್ಟೋರೇಜ್ ಮಾಡುವಂಥ ಕೆಲಸ ಅದು ಮಾಡುತ್ತೆ. ಯಾಕಂದ್ರೆ ಸನ್ಲೈಟ್ಗೆ ಬೀಳೋದಿಲ್ಲ, ಗಾಳಿಗೂ ಟಚ್ ಆಗೋದಿಲ್ಲ. ಅಲ್ಲಿ ಇರುವಂಥ ನೀರು ಶುದ್ಧ ನೀರು ಭೂಮಿಗೆ ನೀರು ಇಂಗಿಸುವಂಥ ಕೆಲಸ ಮಾಡ್ತದೆ, ಅದು ಸ್ಟೋರೇಜು ಮಾಡುತ್ತದೆ. ಮರಳಿನ ಸ್ತರವನ್ನು ನಾವು ಹೆಚ್ಚು ಮಾಡಬೇಕು. ಮತ್ತೆ ನೀರು ಹೋಗುವಂಥ ನೀರಿಗೆ ಸಾಧ್ಯವಷ್ಟು ಅಡೆತಡೆಗಳು, ಚೆಕ್ ಡ್ಯಾಮ್ಸ್ ಅಂತ ಹೇಳ್ತೀವಲ್ಲ, ಇದನ್ನ ಮಾಡ್ಕೋಬೇಕು. ಮತ್ತೆ ಸೈಡ್ ಬ್ಯಾಂಕ್ಗಳಲ್ಲಿ ನದಿಯ ಸಣ್ಣ ಹಳ್ಳಕೊಳ್ಳದ ಪಕ್ಕದಲ್ಲಿ ಟ್ರೀಸ್ ಗಿಡಮರಗಳು ಉಳಿಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ನಮ್ಮ ನದಿಗಳು ವರ್ಷಪೂರ್ತಿ. ಒಂದು ಕರೆ ಇದೆ ಸರ್. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೇಳಿ ಸರ್, ಹೇಳಿ. ಯಾವ ಮಾಹಿತಿ ಬೇಕಿತ್ತು ಸರ್? ಹೇಳಿ. ಅಲ್ಲ, ಯಾವ್ದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂತ ಹೇಳಿ. ಕೊಳವೆ ಬಾವಿಗೆ ಮಾಹಿತಿ. ಸರಿ ಸರ್, ಸರಿ, ಓಕೆ. ಮತ್ತೊಮ್ಮೆ ಕೊಳವೆ ಬಾವಿಗೆ ಹೇಳ್ತಿದ್ದೆ ನಾವು, ಅದೇ ಮಾತನ್ನು ವಿಷಯಗಳು ಬರ್ತಾ ಇರ್ತದೆ ಎಲ್ರಿಗೂ ಅಷ್ಟೇ. ಕೊಳವೆ ಬಾವಿ ಕೊರೆದಿದ್ದೇವೆ, ನೀರು ಕಡಿಮೆ ಆಗಿದೆ, ಮತ್ತೆ ಪಾಯಿಂಟ್ ಮಾಡ್ಬೇಕಾ, ಮತ್ತೆ ಮರುಪೂರ್ಣ ಮಾಡ್ಬೇಕಾ, ಎಷ್ಟು ಖರ್ಚು, ಯಾರು ಮಾಡಿಕೊಡ್ತಾರೆ, ಈ ತರದಲ್ಲಿ ಎಲ್ಲರದ್ದು ಪ್ರಶ್ನೆ ಇದಾಗಿದೆ. ಮಾಡಿರುವಂಥ ನಮ್ಮ ಫಲಾನುಭವಿಗಳಿದ್ದಾರಲ್ಲ, ಅವರೇ ನಮಗೆ ಹೀರೋಸ್. ಇಂಥ ಬರಗಾಲದಲ್ಲಿ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಮಣಿಪಾಲದಲ್ಲಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಮನೋಹರ್ ರಾವ್ ಅಂತ, ಆರೂರು ಮನೋಹರ್ ರಾವ್ ಅಂತ, ಅವ್ರದ್ದು ಅಪಾರ್ಟ್ಮೆಂಟಲ್ಲಿ ನೀರೇ ಇರಲಿಲ್ಲ. ಒಂದು ಬೋರ್ವೆಲ್ ಇತ್ತು, ಅರ್ಧ ಇಂಚ್ ನೀರು ಬಂದಿತ್ತು. ಮೊದಲು 20 ವರ್ಷ ನೀರು ಕೊಡ್ತು, ಅಲ್ಲಿ 4 ಜನ ಬಾಡಿಗೆಗಿದ್ದಾರೆ. ಆ ಬೋರ್ವೆಲ್ ನೀರು ಕಡಿಮೆ ಆಯಿತು. ಅವರು ನನ್ನ ಇಮಿಡಿಯೇಟ್ ಆಗಿ ಕರೆದು ಒಂದು ಸಣ್ಣ ಇಂಗುಗುಂಡಿ, 6 ಅಡಿ ಸರ್ಕಲ್ಲು 6 ಅಡಿ ವ್ಯಾಸದ ಇಂಗುಗುಂಡಿ ಅಂತ ತೆಗೆದೇವೆ. ಅದಕ್ಕೆಲ್ಲ ಸಾಮಗ್ರಿಗಳೆಲ್ಲ ತುಂಬಿ ಆದ ನಂತರ ಇಡೀ ಸ್ಲ್ಯಾಬಿನ ನೀರು ತಗೊಂಡೋಗಿ ಆ ಬೋರ್ವೆಲ್ಗೆ ಇಂಗು ಅಂತ ಕೆಲಸ ಮಾಡಿದೆವು. 2005ನೇ ಇಸ್ವಿಯಲ್ಲಿ ಮಾಡಿದ್ದೆ. 2005 14 ವರ್ಷ ಮುಂಚೆ. ಅವತ್ತು ಮಾಡುವಾಗ ಕೇವಲ 20,000 ಎಷ್ಟೋ ಖರ್ಚಾಯಿತು, ಪೈಪ್ಲೈನ್ ಫಿಲ್ಟರ್ ಎಲ್ಲ ಸೇರಿ. ಇವತ್ತು ಅವ್ರ ಬಾಡಿಗೆಯಲ್ಲಿರುವಂಥ ಟೆನೆಂಟ್ಸ್ ಹೇಳ್ತಾರೆ, ರೆಡ್ಡಿಯವರು 10 ನಿಮಿಷ ಪಂಪ್ ಮಾಡಿದ್ರೆ ನಮ್ಮ ಟ್ಯಾಂಕ್ ತುಂಬುತ್ತೆ ಅಂತ ಹೇಳ್ತಾರೆ. ಇಡೀ ನಮ್ಮ ಉಡುಪಿ ಮಣಿಪಾಲ ಭಾಗದಲ್ಲಿ ನಾವು ನೀರಿನ ಸಮಸ್ಯೆ ಅಂತ ಹೇಳ್ತೀವಿ. ಈ ಥರ ಬೋರ್ವೆಲ್ ಮರುಪೂರ್ಣ, ಮತ್ತು ಈ ಥರದಲ್ಲಿ ನಾವು ಒಂದು ನೀರಿನ ಸ್ಟೋರೇಜ್ ಬಗ್ಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನೀವು ಹೇಳ್ತಾ ಇದ್ರೆ ಶುದ್ಧ ನೀರು, ಮಳೆ ನೀರು. ಮತ್ತೊಂದು ಕರೆ ಇದೆ ಸರ್. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಸರ್? ನಮಸ್ತೆ, ನಾನು ಇಲ್ಲಿ ಪುತ್ತೂರಿಂದ ಬಾಲಕೃಷ್ಣಾಚಾರ್ಯ ಹೇಳಿ ಸರ್, ಹೇಳಿ. ಉಡುಪಿ ಪುತ್ತೂರಿಂದ. ಹೇಳಿ ಸರ್, ಹೇಳಿ. ನನ್ನ ಹತ್ರ 2 ಕೊಳವೆ ಬಾವಿಗಳಿದ್ದಾವೆ. ಅದು ಏನಾಗ್ತದೆ, ಅದ್ರಲ್ಲಿ ನೀರಿಲ್ಲ, ಏನಾಗ್ತದೆ ಅದನ್ನೇ ಮುಚ್ಚಲಿಲ್ಲ. ಅವ್ರು ಹೇಳಿದಾಗೆ ಅದು ಪೈಪ್ ಇಟ್ಟಿದ್ದೇನೆ, ಕೇಸಿಂಗ್ ಪೈಪ್ ಇಟ್ಟು ಓಪನ್ ಇಟ್ಟಿದ್ದೀರಿ. ಹೌದು ಸರ್. ಪ್ರಾಬ್ಲಮ್ ಏನ್ ಹೇಳಿದ್ರೆ, ನಾನು ಅದನ್ನು
ಇದೇ ಇವರ ಕಾರ್ಯಕ್ರಮಗಳನ್ನು ಬೇರೆಯವರದ್ದು ಎಲ್ಲ ನೋಡಿ ಇದೇ ರೀತಿ ನೀರು ಇಂಗಿಸುವಂತ ಅಂದಾಜು ಮಾಡಿದ್ದೆ. ಅದ್ರಲ್ಲಿ ಪ್ರಾಬ್ಲಮ್ ಏನಾಯ್ತು ಹೇಳಿದ್ರೆ ಮಳೆಗಾಲದಲ್ಲಿ ಮಳೆ ಬರುವಷ್ಟು ದಿನವು ಅದ್ರಲ್ಲಿ ನೀರು ಬೋರ್ವೆಲ್ ಅಲ್ಲಿ ಉಕ್ಕಿ ಹೊರಗೆ ಬರ್ತದೆ. ಬೇರೆ ದಿನಗಳಲ್ಲಿ ನೀರಿಲ್ಲ. ಮಳೆ ಹೋದ ಮೇಲೆ ಬಾವಿಯಲ್ಲಿ ನೀರಿಲ್ಲ. ಓಕೆ ಸರ್. ಸರ್ ಏನು ಹೇಳ್ತೀರಿ ಅವರಿಗೆ? ಇವರದ್ದು ಪ್ರಶ್ನೆ ಖಂಡಿತ ಒಳ್ಳೆ ಪ್ರಶ್ನೆ. ಏಕೆ ಸರ್ ಮಾಹಿತಿ ಕೊಡ್ತಿದ್ದಾರೆ ಸರ್, ಟಿವಿಯಲ್ಲಿ ನೋಡಿ ಸರ್. ಕರೆ ಮಾಡಿ ಧನ್ಯವಾದ. ಈ ತರ ನಮ್ಮ ಇವರು ಆಚಾರ್ಯ ಹೇಳಿದಾಗೆ ಒಂದು ಒಳ್ಳೆ ಪ್ರಶ್ನೆ ಅವರು. 2 ಕೊಳವೆ ಬಾವಿಗಳಿದೆ, 2 ಕೊಳವೆ ಬಾವಿಗಳನ್ನು ಮಾಡಿದ್ದೇನೆ, ನೀರು ಉಕ್ಕಿ ಮೇಲೆ ಬರುತ್ತೆ. ಈಗ ನಾವು ಮಾತಾಡೋ ಈ ವಿಷಯವನ್ನು ಟಚ್ ಮಾಡಲಿಲ್ಲ, ಖಂಡಿತ ಇವರು ಒಳ್ಳೆ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ. ಈ ಕರಾವಳಿಯಾದ್ಯಂತ ಸುಮಾರು ಬಾವಿಗಳಾಗ್ಬೋದು, ಬೋರ್ವೆಲ್ಸ್ ಆಗ್ಬೋದು, ಮಳೆಗಾಲದಲ್ಲಿ ಬಾವಿಯಲ್ಲಿ ನೀರು ಗ್ರೌಂಡ್ ಲೆವೆಲ್ಗೆ ಬರುತ್ತೆ. ಬಾವಿ ಇನ್ನೇನು ಓವರ್ಫ್ಲೋ ಆಗುತ್ತೆ ಅನ್ನೋ ಸ್ಟೇಜಲ್ಲಿ ಬರ್ತದೆ. ಎಷ್ಟೊಂದು ಕೊಳವೆ ಬಾವಿಗಳಲ್ಲಿ ಡಿಫಂಕ್ಟ್ ಬೋರ್ವೆಲ್ ಮಾಡುವಾಗ ಕಡಿಮೆ ನೀರು ಬಂದಂತ ಬೋರ್ವೆಲ್ ಸಾಲನು ಮಳೆಗಾಲದಲ್ಲಿ ಕೊಳವೆ ಬಾವಿಯಿಂದ ನೀರು ಹೊರಗೆ ಬರುತ್ತೆ. 100ಕ್ಕೆ ಎಲ್ಲಾ ಕೊಳವೆ ಬಾವಿಗಳಿಗೂ ಮರುಪೂರ್ಣ ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ. ಯಾವ ಕೊಳವೆ ಬಾವಿ ಜಲದ ಮಟ್ಟ ಕೆಳಗಿರ್ತದೆ ಅದಕ್ಕೆ ಮಾತ್ರ ನಾವು ರೀಫಿಲ್ ಮಾಡ್ಬೋದು. ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಹೇಳುವಂತ ಸಂದೇಶ ಏನಂತಂದ್ರೆ, ಒಂದು ಕೊಳವೆ ಬಾವಿಗೆ ಜಲ ಮರುಪೂರ್ಣ ಇಂಗು ಗುಂಡಿ ಮಾಡುವ ಸಂದರ್ಭದಲ್ಲಿ ಒಂದು ಟ್ಯಾಂಕರ್ ನೀರು ಕೊಂಡೋಗಿ ಆ ಮುಚ್ಚಳ ಓಪನ್ ಮಾಡಿ ನೀರನ್ನ ಕೊಳವೆ ಬಾವಿ ಒಳಗೆ ಬಿಡಿ. ನೀರು ತಕೊಳ್ತಾ ಇದ್ರೆ ಅದನ್ನ ಮರುಪೂರ್ಣ ಮಾಡ್ಬೋದು. ನೀವು ಕೊಟ್ಟಂತ 3000 ಲೀಟರ್ ನೀರು ಓವರ್ಫ್ಲೋ ಹೊರಗೆ ಬಂತು ಅಂದ್ರೆ ಅದು ಮರುಪೂರ್ಣ ಮಾಡ್ಲಿಕ್ಕೆ ಬರಲ್ಲ. ಓಕೆ ಸರ್. ಇನ್ನೊಂದು ಕರೆ ಇದೆ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ? ನಾನು ಹೇಳಿ ಸರ್, ಹೇಳಿ. ಏನಿಲ್ಲ ಸರ್, ಈಗ ನಮ್ಮಲ್ಲಿ ಕೆಲವು ಸರ್ಕಾರಿ ಬಾವಿಗಳು, ಕೆಲವೆಲ್ಲ ಬಾವಿಗಳೆಲ್ಲ ಹಾಳಾಗಿ ಬಿದ್ದಿರ್ತವೆ. ಇದು ಅದಕ್ಕೆ ಎಲ್ಲಾದ್ರೂ ಈ ಸಾಧಾರಣವಾಗಿ ಬಾವಿಗಳೆಲ್ಲ ನಮ್ಮ ಸಾರ್ವಜನಿಕ ಸ್ಥಳಗಳು ರೋಡ್ ಸೈಡ್ ಅಲ್ಲಿ ಇರ್ತವೆ, ಅಲ್ಲಿ ಪಕ್ಕದಲ್ಲೇ ತೋಡೆಲ್ಲ ಇರ್ತವೆ, ಮಳೆ ನೀರು ಅದು ಹೌದು. ಅಂತ ತೋಡುಗಳನ್ನು ಈ ಹಾಳು ಬಾವಿಗೆಲ್ಲ ಕಲೆಕ್ಷನ್ ಕೊಟ್ಟಿದ್ರೆ ಅದು ಅಂತರ್ಜಲವನ್ನು ತಗ್ಗಿಸ್ಲಿಕ್ಕೆ ಆಗ್ತಾ ಇಲ್ವಾ ಅಂತ. ಖಂಡಿತ ಅದರ ಬಗ್ಗೆ ಸರ್ ನಾನು ಕೇಳಿದ್ದೇನೆ. ಓಕೆ ಸರ್, ಓಕೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಧನ್ಯವಾದ ಸರ್, ಧನ್ಯವಾದ ಸರ್. ಮೊದಲನೇದಾಗಿ ಅವರು ಕೇಳಿದ 2 ಬೋರ್ವೆಲ್ನ ಬಗ್ಗೆ ನಾವು ಮಾತಾಡ್ತಿದ್ವಿ. ಬೋರ್ವೆಲ್ ಉಕ್ಕಿ ಹರಿತಿದೆ, ಇದಕ್ಕೆ ಏನು ಮಾಡಬಹುದು ಅಂತ ಅವರ ಒಂದು ಕರೆ. ನೆಕ್ಸ್ಟ್ ಈಗ ಇವರು ಹೇಳಿದರೆ ಇನ್ನೊಂದು ವಿಧಾನ, ಈ ಹರಿಯುವ ನೀರನ್ನು ಹಾಳು ಬಾವಿಗಳು ಅದಕ್ಕೆ ಬಿಡು. ಮೊದಲನೇದಾಗಿ ಅವರದ್ದು ಆಚಾರ್ಯರ ಪ್ರಶ್ನೆ ನಾನು ಹೇಳುವಂತದ್ದು, ನೀರನ್ನು ಟ್ಯಾಂಕರ್ ನೀರು ಕೊಂಡೋಗಿ ಆ ಕೊಳವೆ ಬಾವಿ ಬಿಟ್ರೆ ನೀರು ತಕೊಳ್ತಾ ಹೋಗ್ಬೇಕು, ಆಗಿದ್ರೆ ಮಾತ್ರ ಮರುಪೂರ್ಣ ಮಾಡಬೇಕು. ಯಾವುದು ಮಳೆಗಾಲದಲ್ಲಿ ಓವರ್ಫ್ಲೋ ಆಗುತ್ತೆ ಅಂತ ಖಂಡಿತ ಅದಕ್ಕೆ ಮರುಪೂರ್ಣ ಮಾಡಿದ್ರೆ ರಿಸಲ್ಟ್ಸ್ 0, ರೂಲ್ಡ್ ಔಟ್. ತೆರೆದ ಬಾವಿ ಆಗ್ಬೋದು, ಆಲ್ಟರ್ನೇಟ್ ಆಗಿ ಏನ್ ಮಾಡ್ಬೋದು ಸರ್? ಬೇರೆ ವಿಧಾನ. ಆ ಬೋರ್ವೆಲ್ಗೆ ಮರುಪೂರ್ಣ ಇಲ್ಲ, ಅವ್ರಿಗೆ ಬೇರೆ ಆಪ್ಷನ್ಸ್ ಇದೆ. ನೀರನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಕೆರೆಗಳು ಮಾಡ್ಕೊಬಹುದು, ಫಾರ್ಮ್ ಪಾಂಡ್ಸ್ ಮಾಡ್ಕೊಬಹುದು. ಅದಕ್ಕೊಂದು ಜಿಯೋ ಮೆಂಬ್ರೇನ್ ಶೀಟ್ ಹಾಕೊಂಡು ಇಡೀ ಮಳೆ ನೀರನ್ನ ಅದರಲ್ಲಿ ಸ್ಟೋರೇಜ್ ಮಾಡ್ಕೊಂಡು ವರ್ಷದ ನೀರನ್ನ ಅಲ್ಲಿ ಅಂತ ಬೋರ್ವೆಲ್ಗೆ ರೀಚಾರ್ಜ್ ಮಾಡುವಾಗ ಇಲ್ಲ, ಆ ಬೋರ್ವೆಲ್ಗೆ ಬರೋದಿಲ್ಲ. ಮತ್ತೆ ಇವರ ಪ್ರಶ್ನೆ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಸರ್ಕಾರಿ ಬಾವಿಗಳು, ಪಕ್ಕ ತೋಡುಗಳು, ಆ ನೀರನ್ನು ಇದಕ್ಕೆ ಬಿಟ್ಟು ಕೊಟ್ರೆ ಅಂತರ್ಜಲ ಮಟ್ಟ ಜಾಸ್ತಿ ಮಾಡಬಹುದಾ ಅಂತ. ತುಂಬಾ ನಮ್ಮ ಕರಾವಳಿ ಭಾಗದಲ್ಲಿ ತುಂಬಾ ಡಿಫಂಕ್ಟ್ ಬೋರ್ವೆಲ್ ಬಾವಿಗಳು, ತುಂಬಾ ಬಾವಿಗಳು ವಿಫಲವಾಗಿ ಸರ್ಕಾರೇತರ ನೀರಿಲ್ಲದೆ ಒಣಗಿ ಹೋಗಿರುವಂತ ಬಾವಿಗಳಿದೆ. ಅದಕ್ಕೆಲ್ಲ ಖಂಡಿತ ತೋಡು ನೀರನ್ನ ಕೊಂಡೋಗಿ ಒಂದು ಸಣ್ಣ ಫಿಲ್ಟರ್ ರಿಂಗ್ ಅಲ್ಲಿ ಒಂದು ಶೋಧಕಗಳು ಮಾಡಿಕೊಂಡು ದೊಡ್ಡ ದೊಡ್ಡ ಪೈಪ್ 1 ಫೀಟ್ ಡಯಾ ಪೈಪ್ ಅಲ್ಲಿ ನೀರನ್ನ ತಗೊಂಡೋಗಿ ಬಾವಿಗೆ ನೀರು ಇಂಗಿಸುವಂತ ಕೆಲಸ ಮಾಡಿದ್ರೆ ಕೋಟ್ಯಾಂತರ ಲೀಟರ್ ನೀರು ಬಾವಿಯಲ್ಲಿ ಮರುಪೂರ್ಣ ಆಗಿ ಅಂತರ್ಜಲ ಮಟ್ಟ ಹೆಚ್ಚಾಗ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಇವರ ಮಾತಿಗೆ ನಾನು ಹೇಳ್ಬೇಕಂದ್ರೆ, ಈ ಒಂದು ಪ್ರಶ್ನೆಗೆ ಇದಕ್ಕೆ ನಾವು ಅಕ್ವಿಫರ್ ರೀಚಾರ್ಜ್ ಅಂತ ಹೇಳ್ತೀವಿ. ಅಂದ್ರೆ ಜಲಸ್ತರವನ್ನ ಸಾಮೂಹಿಕವಾಗಿ ಹೆಚ್ಚು ಮಾಡುವಂತ ಕೆಲಸ ಈ ಬಾವಿಗಳು ಮಾಡ್ಲಿಕ್ಕೆ ಸಾಧ್ಯತೆಗಳಿದೆ. ಈ ತರ ನಮ್ಮ ಪಂಚಾಯಿತಿಗಳು ಇಂಥ ಒಂದು ಎಲ್ಲೆಲ್ಲಿದೆ ಅಂತ ಐಡೆಂಟಿಫೈ ಮಾಡ್ಕೊಂಡು ಪಬ್ಲಿಕ್ ಬಾವಿ ಅಂತ ಕರಿತೀವಲ್ಲ, ಅದಕ್ಕೆಲ್ಲ ಮಾಡ್ಬೋದು. ಮಾಡಿ ಆ ಮಳೆಗಾಲದಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ತೋಡಿಂದ ಬರುವಂತ ನೀರು ಸ್ವಲ್ಪ ಕಲುಷಿತ ಬಣ್ಣ ಅಂತ ನೀರು ಕುಡಿಬಾರ್ದು. ಅಂತದನ್ನ ಮಳೆಗಾಲದಲ್ಲಿ ಮರುಪೂರ್ಣ ಮಾಡಿ ಬೇಸಿಗೆಯಲ್ಲಿ ಬಳಸುವಂತ ಕೆಲಸವನ್ನು ಮಾಡ್ಕೊಳ್ಬೇಕು ಸರ್. ಮತ್ತೆ ಜನಸಾಮಾನ್ಯರಲ್ಲಿ ಮೂಡುವ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ನೀವು ವಾಟರ್ ರೀಚಾರ್ಜ್ ಅಂದ್ರೆ ಮಳೆಯ ನೀರನ್ನು ಅದಕ್ಕೆ ವಾಟರ್ ರೀಚಾರ್ಜ್ ಬೋರ್ವೆಲ್ಗೆ ಬಿಡ್ತೀನಿ ಅಂತ ಹೇಳಿದ್ರು, ಅಥವಾ ಓಪನ್ ವೆಲ್ ಬಾವಿಗಳೆಲ್ಲ ಮಾಡಿನ ನೀರನ್ನು ಅಲ್ಲಿ ಫಿಲ್ಟರ್ ಹಾಕಿ ನೀರನ್ನು ಬಿಡ್ತೇವೆ ಅಂತ ಹೇಳಿ. ಮತ್ತೊಂದು ಜನರಲ್ಲಿ ಸಾಮಾನ್ಯವಾಗಿ ಬರುವ ಪ್ರಶ್ನೆ, ಅದನ್ನು ಕುಡಿಬಹುದಾ? ಮಳೆ ನೀರನ್ನು ಬಿಟ್ಟರೆ ನಾನು ಕುಡಿಬಹುದಾ? ನನಗೇನು ಜೀವಕ್ಕೆ ಹಾನಿ ಇದೆಯಾ, ಏನಾದ್ರು ತೊಂದರೆ ಇದೆಯಾ? ಇದರ ಬಗ್ಗೆ ಸರ್ ನಾನು ಮಳೆ ನೀರು ಕೊಯ್ಲು ಬಗ್ಗೆ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಇಡೀ ರಾಜ್ಯಾದ್ಯಂತ ರೂಫ್ ಟಾಪ್ ಟೆರೇಸ್ ಇಂದ ಬರುವಂತ ನೀರನ್ನ ದೊಡ್ಡ ದೊಡ್ಡ ಟ್ಯಾಂಕ್ಗಳು ಕಟ್ಕೊಂಡು ಟೆರೇಸ್ ಇಂದ ಬರುವಂತ ನೀರು ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಿ, ಸಂಪ್ ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಿ ಅದೇ ನೀರು ನೇರವಾಗಿ ಕುಡಿತಾ ಇದ್ದಾರೆ. ಅವ್ರ ಮನೆಯಲ್ಲಿ ಯಾವುದು ಅಕ್ವಾಗಾರ್ಡ್ ಆರ್ ಯಾವುದು ಸಿಸ್ಟಮ್ ಇಲ್ಲ. ಈ ತರದ ಕುಡಿಯುವಾಗ ನಾವು ಸ್ಲ್ಯಾಬ್ ಇಂದ ಬರುವಂತ ನೀರನ್ನ ಫಿಲ್ಟರ್ ಮಾಡಿ ಬಾವಿಗೆ ಬಿಡೋದ್ರಿಂದ ಖಂಡಿತ ಯಾವುದು ನಮಗೆ ಭಯವೇ ಬೇಡ.
ಅದರಲ್ಲಿ ಶೀತ ನೆಗಡಿ ಕೆಮ್ಮು ಜ್ವರ ಖಂಡಿತ ಯಾವುದು ಬರೋದಿಲ್ಲ. ಈ ಮಾಡುವ ಕ್ರಮ ವೈಜ್ಞಾನಿಕವಾಗಿರಬೇಕು. ಟೆರೇಸ್ ಕ್ಲೀನ್ ಆಗಿರಬೇಕು, ಫಿಲ್ಟರ್ ಆಗಿದ್ದಾಗ ಅಪ್ಡೇಟ್ ಆಗಬೇಕು. ಬಾವಿಯನ್ನು ವರ್ಷಕ್ಕೊಮ್ಮೆ ನಮ್ಮ ಸಿಲ್ಟ್ ವಗೇರೆ ತೆಗೆದು ಬಾವಿಗೆ ಒಂದು ಲೈಮ್ ಕೋಟ್ ಅಂತ ಹೇಳ್ತೀನಿ, ಸುಣ್ಣವನ್ನು ಹೊಡಿಯಂತ ಲೇಪನ ಮಾಡಿದ್ರೆ ಖಂಡಿತ ಬಾವಿ ನೀರು ಸ್ಫಟಿಕ ಅಂತ ಹೇಳ್ತೀನಲ್ಲ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಶುದ್ಧವಾದ ನೀರು ನಾವು ಬಾವಿಯಲ್ಲಿ ಸಂಗ್ರಹಿಸಬಹುದು. ಅಂತರ್ಜಲನೂ ವೃದ್ಧಿ ಆಗುತ್ತೆ, ನೀರಿನ ಗುಣಮಟ್ಟನೂ ಆಗುತ್ತೆ, ಮತ್ತೆ ನೀರನ್ನು ಕುಡಿಬೋದಂತ ಪ್ರಶ್ನೆ ಬಂದಾಗ ಯಾಕೆ ನಾವೆಲ್ಲ ವಿಜ್ಞಾನ ನಂಬುವಂಥವ್ರು, ನಾನು ಏನೇ ಹೇಳಿದ್ರು ಫಿಸಿಕಲ್, ಕೆಮಿಕಲ್, ಬಯೋಲಾಜಿಕಲ್ ಅಂತ ಹೇಳ್ತೀವಿ. ನೀರನ್ನು 3 ವಿಧದಲ್ಲಿ ನೋಡಬೇಕು. ಫಿಸಿಕಲಿ ನಮ್ಮ ಬಾವಿ ನೀರನ್ನು ಒಂದು ಗ್ಲಾಸಲ್ಲಿ ಹಾಕಿದ್ರೆ ಆ ಬಣ್ಣದಲ್ಲೇ ನಾವು ಗುರುತಿಡಿದ್ವಿ. ಕೆಮಿಕಲಿ ಇದರಲ್ಲಿ ಏನಾದರೂ ರಾಸಾಯನಿಕಗಳಿದೆಯಾ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್, ಫ್ಲೋರೈಡ್, ನೈಟ್ರೇಟ್ ಇದೆಯಾ ಪರೀಕ್ಷೆ ಮಾಡ್ಕೋಬಹುದು. ಸಣ್ಣ ಕಿಟ್ ಸಿಗುತ್ತೆ, ಕೇವಲ 1,000 ರೂಪಾಯಿ ಒಳಗೆ ನೀರನ್ನು ಪರೀಕ್ಷೆ ಮಾಡುವಂಥ ಕಿಟ್ಟು ನಮ್ಮ ಮನೆಗೆ ಬಾಗಿಲಿಗೆ ಬರುತ್ತೆ. ನಾವೇ ಕಿಟ್ ಇಟ್ಕೊಂಡು ಎಲ್ಲ ಕ್ಯಾಲ್ಸಿಯಂ, ಫ್ಲೋರೈಡ್, ನೈಟ್ರೇಟ್ ಎಲ್ಲ ಪರೀಕ್ಷೆ ಮಾಡ್ಬೋದು. ಮತ್ತೆ ಬಯೋಲಾಜಿಕಲ್ ಅಂದ್ರೆ ಇದರೊಳಗೆ ಏನಾದರೂ ಬಯೋಲಾಜಿಕಲ್ ಕಂಟಾಮಿನೇಷನ್ ಆಗಿದೆ, ಬ್ಯಾಕ್ಟೀರಿಯಾಗಳು ಏನಾದರೂ ಇದೆಯಾ. ಯಾಕಂದ್ರೆ ಇವತ್ತಿನ ನೀರಿನ ಬಗ್ಗೆ ಡೆಂಗು ಜ್ವರ, H1N1, ಮಲೇರಿಯಾ ತುಂಬಾ ಕಾಯಿಲೆಗಳಿದೆ. ಹಾಗೆ ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಬಹಳ ಇಂಪಾರ್ಟೆಂಟ್. ಹಾಗಾಗಿ ನೀರನ್ನು ಟೆಸ್ಟ್ ಮಾಡಲಿಕ್ಕೆ ಒಂದು H2S ವೈಲ್ಸ್ ಅಂತ ಬಂದಿದೆ. ಯಾರಾದರೂ ಬೇಕಂದ್ರೆ ಪಂಚಾಯತಿಗಳಲ್ಲಿ ಗ್ರೂಪಲ್ಲಿ ಒಬ್ಬೊಬ್ಬರಿಗೆ ಕೊಡೋದಿಲ್ಲ, ಯುನಿಸೆಫ್ ಇಂದ ನಾವು ಲೆಟರ್ ಬರೆದ್ರೆ ಅಂತ ಒಂದು ವೈಲ್ಸ್ ಕೊಡ್ತಾರೆ ಫ್ರೀಯಾಗಿ, ಯೂಸ್ ಆ್ಯಂಡ್ ಥ್ರೋ. ಅದು ಯಾವುದೇ ಕುಡಿಯಂಥ ನೀರನ್ನ ಆ ಬಾಟಲ್ಗೆ ಹಾಕೊಂಡು 24 hours ಇಡಬೇಕು. 24 ಗಂಟೆ ಒಳಗೆ ನಾವು ಬಾಟಲ್ಗೆ ತುಂಬಿರುವಂಥ ನೀರು ಕಪ್ಪು ಬಣ್ಣಕ್ಕೆ ಏನಾದರೂ ತಿರುಗಿದರೆ ನಮ್ಮ ಬಾವಿಯ ನೀರು ಹಾಳಾಗಿದೆ ಅಂತ. ಆಮೇಲೆ ಬೇಕಾದ್ರೆ ಲ್ಯಾಬೊರೇಟರಿಗೆ ತೊಗೊಂಡು ಹೋಗೋದು. ಈ ಥರ ಸಣ್ಣ ಸಣ್ಣ ಪರೀಕ್ಷೆಗಳು ಮಾಡಿಕೊಂಡು ನೀರನ್ನ ಬಳಕೆ ಮಾಡೋದ್ರಿಂದ ನಮ್ಮ ಬಾವಿಯ ನೀರನ್ನ ಖಂಡಿತ ಹೆಚ್ಚು ಮಾಡುವಂಥದ್ದು ಸರಳವಾದ ವಿಧಾನ ಅಂದರೆ ನಮ್ಮ ಚಾವಣಿ ನೀರನ್ನ ಬಾವಿಗೆ ತುಂಬುವಂಥ ಕೆಲಸದಿಂದ. ಮತ್ತೊಂದು ಜನಸಾಮಾನ್ಯರು, ನಾನು ಈಗ ಖರ್ಚಿನ ಬಗ್ಗೆ, ಕೊಯ್ಲಿನ ಬಗ್ಗೆ ಏನೋ ಸಾಕಷ್ಟು ಬಡವರ ಸಾಮಾನ್ಯವಾಗಿ ನಾನು ಹೇಳುವಂತ ಪ್ರಶ್ನೆ, ಸರ್ಕಾರದಿಂದ ಏನು ನನಗೆ ಸೌಲಭ್ಯ ಕೊಡ್ತಾರೆ, ಸಬ್ಸಿಡಿ ಸಿಗುತ್ತಾ, ಲೋನು ಸಿಗುತ್ತಾ, ಇದಕ್ಕೇನು ಹೇಳ್ತೀರಿ ಸರ್? ಅದಕ್ಕೆ ಯೂಶಲಿ ನನಗೆ ಫೋನ್ ಕಾಲ್ಗಳು ಬಂದದ್ದೆಲ್ಲ ಸುಮಾರು 50% ಇದೇ ಉದ್ದೇಶದಲ್ಲಿ ಇಟ್ಕೊಂಡೇ ಮಾಡ್ತಾರೆ. ನಾನು ನಮ್ಮ ಜನಸಾಮಾನ್ಯರಿಗೆ ಹೇಳುವಂತ ಒಂದು ಮಾತೆ, ನಾನು ಬಾವಿ ತೋಡುವಾಗ, ಬೋರ್ವೆಲ್ ತೋಡುವಾಗ ಎಲ್ಲಿಂದ ಇಂಟ್ರೆಸ್ಟ್ ಕೊಟ್ಟು ತರ್ತೇನೆ, ಸಾಲ ಕೊಟ್ಟು ನಾನು ಬಾವಿ ತೋಡ್ತೇನೆ. ಮರುಪೂರ್ಣದ ವಿಷಯದಲ್ಲಿ ಬಂದ ತಕ್ಷಣ ಇದು ಸರ್ಕಾರದ ಕೆಲಸ ಅಂತ ನೋಡ್ತೇನೆ. ಖಂಡಿತ ದಯಮಾಡಿ ಆ ವಿಷಯದಲ್ಲಿ ಸರ್ಕಾರದ ನಿರೀಕ್ಷೆಗಳು ಬೇಡ. ನಾನು ಹೇಳುದು ಸಣ್ಣ ಸಣ್ಣ ಸ್ಕೀಮ್ಸ್ ಇದೆ, ನೀವು ಅದಕ್ಕೋಸ್ಕರವಾಗಿ ನಿಮ್ಮ ಬಾವಿಗೆ ಮರುಪೂರ್ಣ ಮಾಡ್ತೀನಿ ಅಂತಂದ್ರೆ ಮಾಡೋದು ಬೇಡ. ಗ್ರಾಮ ಪಂಚಾಯತಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಬೋರ್ವೆಲ್ ಮರುಪೂರ್ಣಕ್ಕೆ 20,000 ರೂಪಾಯಿ ಕೊಡ್ತಾರೆ. ಕೃಷಿ ಬಗ್ಗೆ ಸ್ಕೀಮ್ ಇದೆ, ಜಲ ಸಂರಕ್ಷಣೆ ಬೇರೆ ಬೇರೆ ಸಣ್ಣ ಸಣ್ಣ ಇನ್ಸೆಂಟಿವ್ಸ್ ಇದೆ. ನಾವು ಅದು ಕೊಡ್ಲಿಲ್ಲ ಅಂತ ಹೇಳಿ ಕೆಲಸ ಮಾಡೋದು ಬಿಡೋದು ಬೇಡ. ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಗಿದೆ, ನಾವು ಈಗಲೇ ರೆಡಿ ಆಗಬೇಕು. ಬಟ್ ಪಂಚಾಯತಿಗಳು ಈಗ ನಮ್ಮ ಜನಗಳನ್ನು ಹೆಚ್ಚು ಪ್ರೇರೇಪಣೆ ಮಾಡಬೇಕಂದ್ರೆ ಆ ಸ್ಕೀಮ್ಗಳನ್ನ ಮನೆ ಬಾಗಿಲಿಗೆ ಕೊಡುವಂಥ ಕೆಲಸ ಅವರೇ ಮಾಡಬೇಕಾಗಿದೆ. ಸರ್ಕಾರಿ ಅಧಿಕಾರಿಗಳು ಮಾಡಿದ್ರೆ ಸಾಮೂಹಿಕವಾಗಿ ಜಲ ಸಂರಕ್ಷಣೆ ಮಾಡ್ಬೋದು. ಸ್ಕೀಮ್ಸ್ ಇಂದ ಒಂದಾದ್ರೆ ಮತ್ತೆ ನಮ್ಮಲ್ಲಿ ಮಾಹಿತಿಯ ಕೊರತೆ ಬಹಳಷ್ಟು. ಮಾಹಿತಿ ನಿಮ್ಮಲ್ಲಿ ಕೊಡೋದಾದ್ರೆ ಈಗ ಜನರಿಗೆ ನಿಮ್ಮಿಂದ ಎಲ್ಲಿ ಮಾಹಿತಿಯನ್ನು ದೊರಕಿಸ್ತಾರೆ, ಎಲ್ಲಿ ಸಮಗ್ರವಾಗಿ, ಯಾಕಂದ್ರೆ ಹಲವು ವಿಧಗಳಲ್ಲಿ ಹೇಳ್ಬೋದು, ನೀವೀಗ ಸಮಗ್ರವಾಗಿ ಜನರಿಗೆ ಹೇಗೆ ಸಿಗುತ್ತೀರಿ, ಎಲ್ಲಿಲ್ಲ ಮಾಹಿತಿ ನಿಮ್ಮ ಕೇಂದ್ರಗಳಿವೆ ಅಂತ ಹೇಳೋದಾದ್ರೆ? ಒಂದು ಮಾಹಿತಿಯ ಕೊರತೆ ಎಷ್ಟು ಶಾರ್ಟೇಜ್ ಇದೆ ಅಂತಂದ್ರೆ, ನಾವೀಗ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಮನೆಗೆ ಮಳೆ ಕೊಯ್ಲು ಮಾಡ್ಬೇಕಂದ್ರೆ ಯಾವುದೋ ಆಫೀಸ್ ಇಲ್ಲ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ. ಜಿಲ್ಲಾ ಪಂಚಾಯತ್ ಇದೆಯಾ, DC ಆಫೀಸ್ ಇದೆಯಾ, ಯಾರೂ ಇಲ್ಲ. ನನ್ನ ಪ್ರಕಾರ ಸರ್ಕಾರ ಇಮ್ಮಿಡಿಯೇಟ್ ಆಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಸೆಂಟರ್ ಮಾಡಬೇಕು. ಮಳೆ ಕೊಯ್ಲು ಕೇಂದ್ರನೋ, ಇನ್ಫಾರ್ಮೇಶನ್ ಸೆಂಟರೋ, ಅದಕ್ಕೆ ರೈನ್ ಸೆಂಟರೋ ಏನೋ ಒಂದು ಹೆಸರು ಇಟ್ಕೊಂಡು ಅಲ್ಲೊಂದು ಯಾರಾದ್ರು ಸಾಫ್ಟ್ವೇರ್ ಒಂದು ಸಿಸ್ಟಮ್ ಅಲ್ಲಿ ಇಟ್ಕೊಂಡು ಏನೇನು ಬೇಕೆಲ್ಲ ನಮ್ಗೆ ಲಿಟ್ರೇಚರ್ ಕೊಡುವಂಥ ಕೆಲಸ ಮಾಡಬೇಕು ತುರ್ತಾಗಿ. ಯಾಕಂದ್ರೆ ನಮಗೆ ಲಿಟ್ರೇಚರೇ ಇಲ್ಲ ಅಂತಂದ್ರೆ ನಾವು ಮಾಡುವಂತ ಕೆಲಸ ಎಷ್ಟೋ ಜನರು ಕೇಳ್ತಾ ಇದಾರಲ್ಲ, ಬಾವಿ ನಂದು ಓವರ್ಫ್ಲೋ ಆಗುತ್ತೆ, ಮಾಡ್ಬೋದಾ, ಇದನ್ನ ಕ್ಲಿಯರ್ ಮಾಡ್ಬೇಕಂದ್ರೆ ಒಂದು ಸೆಂಟರ್ ಬೇಕಾಗುತ್ತೆ. ಅನುಭವಿ ಅವ್ರು ಯಾರೂ ಸಿಗ್ಲಿ ಬಿಡ್ಲಿ, ನಾನಂತೂ ಇದ್ದೇನೆ ಜನರ ಸಹಾಯಕ್ಕೆ. ನಮ್ಮ ಮಾಹಿತಿಯನ್ನು ಜನಗಳು ಇವತ್ತು ಎಷ್ಟು ಬಳಸ್ಕೊಂತ ಇದ್ದಾರೆ ಅಂತಂದ್ರೆ, ನಾನು ಬರೆದಂತ ಪುಸ್ತಕಗಳು ತುಂಬಾ ಪಾಪ್ಯುಲರ್ ಆಗಿದೆ. ನಾನು ಬರೆದಂತದ್ದು ಪುಸ್ತಕ ನವ ಕರ್ನಾಟಕ ಪಬ್ಲಿಕೇಶನ್ ಅಲ್ಲಿ ಬತ್ತಿದ ಕೊಳವೆಯ ಬಾವಿಯಲ್ಲಿ ಉಕ್ಕಿದ ಗಂಗೆ ಅಂತ, ಇದು ಸುಮಾರು 8 ಮುದ್ರಣಗಳಾಗಿದೆ. ಮತ್ತೆ ಫಸ್ಟ್ ಬಂದಂತ ಪುಸ್ತಕ ನವ ಕರ್ನಾಟಕದಲ್ಲಿ ಕೊಳವೆಯ ಬಾವಿಗೆ ಜಲಪೂರ್ಣ, ಇದು 12 ಮುದ್ರಣಗಳಾಗಿದೆ. ಕೇವಲ 40 ರೂಪಾಯಲ್ಲಿ ಪುಸ್ತಕ ಸಿಗುತ್ತೆ. ಮತ್ತೆ ಇದನ್ನು ನೋಡ್ಕೊಂಡು ಆಂಧ್ರದಲ್ಲಿ ತೆಲುಗು ಭಾಷೆಯಲ್ಲಿ ಒಂದು ಪುಸ್ತಕ ಬರೆದಿದ್ದೇನೆ. ಇದು ವಿಶಾಲಾನಂದ ಪಬ್ಲಿಕೇಶನ್ ಅಲ್ಲಿ ಬೋರು ಬಾವಲಕ್ಕೂ ರೀಚೇಜ್ ಅಂತ. ಈ ತರ ಒಂದು ಯುದ್ಧೋಪಾದಿಯಲ್ಲಿ ಒಂದು ಪುಸ್ತಕದ ಮುಖಾಂತರ ಅರಿವು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಜನರು ಎಷ್ಟು ಅಡ್ವಾನ್ಸ್ ಇದಾರೆ ಅಂತಂದ್ರೆ, ನೆಟ್ ಅಲ್ಲಿ ಹೋಗಿ ದೇವರಾಜ ರೆಡ್ಡಿ ಅಂತ ಹೊಡೆದ್ರೆ ನಮ್ಮ ವಿಡಿಯೋಸ್ ಆಗ್ಬೋದು, ಫೋಟೋಸ್ ಆಗ್ಬೋದು. ಮತ್ತೆ ನಮ್ದು ರೈನ್ ವಾಟರ್ ಬೋರ್ಡ್ ಅಂತಂದೇಳಿ ಒಂದು ಆರ್ಗನೈಸೇಷನ್ ಇದೆ. ಕೇಂದ್ರ ಸರ್ಕಾರದಿಂದ ಒಂದು ಕಾಂಟೆಸ್ಟ್ ಇತ್ತು, ಜಲ್ ಬಚಾವೋ
ವಿಡಿಯೋ ಬನಾವೋ ಪುರಸ್ಕಾರ ಪಾವ್ ಅಂತ ಆ ಒಂದು ಕಾಂಟೆಸ್ಟ್ ಅಲ್ಲಿ ನಾನು ಭಾಗವಹಿಸಿ ಆ ವಿಡಿಯೋ ಅಪ್ಲೋಡ್ ಮಾಡಿ ಕೇಂದ್ರ ಸರ್ಕಾರದಿಂದ ಬಹುಮಾನ ಗೆದ್ದಂಥದ್ದು. ನನ್ನ ವಿಡಿಯೋನು 6 ಲಕ್ಷ ಜನ ನೋಡಿದ್ದಾರೆ. ಈ ರೂಪದಲ್ಲಿ ನಾನು ಅವೇರ್ನೆಸ್ ಕೊಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಯಶೋಗಾದಿಗಳ ಸಂಖ್ಯೆ ಸಾಕಷ್ಟಿದೆ. ಕಾಪುವಿನ ಒಂದು ಗೋಶಾಲೆ ಜನಾರ್ದನ ಸ್ವಾಮಿ ಟೆಂಪಲ್ ಮುಂದೆ ಒಂದು ದೊಡ್ಡ ಟ್ಯಾಂಕ್ ಅನ್ನು ಮಾಡ್ಕೊಂಡು ಮಳೆ ನೀರಿನಲ್ಲಿ ಸಂಗ್ರಹಿಸಿ ಅದೇ ನೀರನ್ನ ಇವತ್ತು ಅವರು ಕುಡಿಲಿಕ್ಕೆಲ್ಲ ಬಳಸ್ತಾ ಇದ್ದಾರೆ. ಇಂಥ ಯಶೋಗಾದಿಗಳು ನೋಡ್ತಾ ಹೋದ್ರೆ ಕರಾವಳಿಯಾದ್ಯಂತ ಮಾಂಡವಿ ಮೋಟರ್ಸ್ ಆಗಿರ್ಬೋದು, UB ಆಗ್ಬೋದು, ಆಳ್ವಾಸಲ್ ಆಗಿರ್ಬೋದು, ಸೆಂಟ್ರಲ್ ಆಗ್ಬೋದು, ಇವೆಲ್ಲ ನಮಗೆ ರೋಲ್ ಮಾಡಲ್ಸ್ ಅಂತ ಹೇಳ್ಬೋದು. ಕರಾವಳಿಯಲ್ಲಿ ಖಂಡಿತ ನೀರಿನ ಕೊರತೆ ಅಲ್ಲ, ನೀರನ್ನು ನಾವು ಇಂಗಿಸ್ತಾ ಇರೋದೇ ನಮ್ಮ ಕೊರತೆ. ಅದಕ್ಕೆ ನಾನು ಜನರು ಇಲ್ಲಿ ಸಾಕ್ಷರರಿದ್ದಾರೆ ಕರಾವಳಿಯಲ್ಲಿ, ಜಲ ಸಾಕ್ಷರ ಆಗಬೇಕು. ವಾಟರ್ ಲಿಟರೇಟ್ಸ್ ಆದರೆ ಖಂಡಿತ ಕರಾವಳಿಗೆ ಕ್ಷಾಮ ಇನ್ನು ಯಾವತ್ತೂ ಬರೋದೇ ಇಲ್ಲ. ನಾವು ಖಂಡಿತ ಓಡಿಸ್ಬೋದು ಅಲ್ಲಿ ಇಲ್ಲಿ. ಯಾಕಂದರೆ ಈಗಲೇ ನಮ್ಮ ನದಿ, ಹಳ್ಳ, ಕೊಳ್ಳ ಹರಿಯುವಂಥ ಜಲಮೂಲಗಳು ಕಡಿಮೆ ಆಗಿದೆ. ಮುಂದೆ ನಾವು ಇದೇ ಥರ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಸಮುದ್ರದ ನೀರನ್ನ ಫಿಲ್ಟರ್ ಮಾಡಿ ಕುಡಿಯುವಂಥ ದಿನಗಳು ಹತ್ತಿರದಲ್ಲಿ ಬರ್ತಾ ಇದೆ. ಅದು ಬೇಡ ನನ್ನ ಪ್ರಕಾರ. ಯಾಕಂದರೆ ಅದು ಕೈಗೆಟಕ್ತಾ ಇರುವಂಥ ಟೆಕ್ನಾಲಜಿ, ಸುಲಭವಾಗಿ ಸಿಗುವಂಥದ್ದು, ನಮ್ಮಲ್ಲಿ ಬೀಳುವಂಥ ಮಳೆ ನೀರು ಇದು ಪರಿಶುದ್ಧ. ಇದ್ರ ಬಗ್ಗೆ ಯಾವುದೂ ಇದೇ ಬೇಡ. ಪ್ರತಿಯೊಬ್ಬರು ಮಾಡಿದ್ದಾದರೆ ಖಂಡಿತ ಇವತ್ತು ನಮ್ಮ ಸ್ಪಂದನ ಟಿವಿಯಿಂದ ಇದೊಂದು ಒಳ್ಳೆ ಜನರನ್ನ ಜನಜಾಗೃತಿ ಮಾಡುವಂಥ ಒಂದು ಕೆಲಸ ನೀವು ಮಾಡ್ತಾ ಇದ್ರ. ಇದು ಮಾಡ್ಕೊಳ್ಬೇಕಾದಂಥ ಒಂದು ತುರ್ತಾಗಿ ನಾವಿದ್ದೇವೆ ಅಂತ. ಸರಿ ಸರ್, ಕಾರ್ಯಕ್ರಮ ಮುಗಿಸುವ ಹಂತದಲ್ಲಿ ಬಂದ್ರಿ. ನಿಮ್ಮ ಈ ಪ್ರಯತ್ನಕ್ಕೆ ಇನ್ನಷ್ಟು ಯಶಸ್ಸಾಗಲಿ. ಇಷ್ಟೊತ್ತಿಗೆ ಬಂದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಜನರಿಗೆ ಸಾಕಷ್ಟು ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಜೀವಜಲವನ್ನು ಹೇಗೆ ರಕ್ಷಣೆ ಮಾಡ್ಬೋದು, ನಮ್ಮ ಅಂತರ್ಜಲ ಮಟ್ಟವನ್ನು ಹೇಗೆ ನಾವು ಕಾಪಾಡಿಕೊಂಡು ಬರ್ಬೋದು, ಮುಂದಿನ ವರ್ಷಗಳಲ್ಲಿ ನಮ್ಮ ದೇಶಕ್ಕಾಗಲಿ ನಮ್ಮ ರಾಜ್ಯಕ್ಕೆ ಆಗಲಿ ನಮಗೆ ಆಗಲಿ ಬರಗಾಲ ಬರದಂತೆ ನಾವು ಹೇಗೆ ಕಾಪಾಡಿಕೊಳ್ಬೋದು, ಎಚ್ಚರ ಆಗ್ಬೋದು ಅಂತ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.